ನಮ್ಮ ನನ್ನ ಎಲ್ಲಾ ಗುರು ವೃಂದದವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. श्री चैतन्य मनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्। वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं साजीवं स्वाद्वैतं सावधूतं परिजनसहितं कृष्णचैतन्य देवं श्रीराधा कृष्णपादं सहगण ललित श्रीविशाखान्वितं च हे कृष्णा करुणा सिंधु दीन बंधु जगतपते गोपेशा गोपिका कांता राधा कांता नमस्तुते। सप्त कांचन गौरांगे राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिन् इति नामिने। नमस्ते सरस्वती देवी गौरवाणी प्रचारिणी निर्विशेष शून्यवादी पाश्चात्य देशतारिणी। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंदा। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। हरे कृष्णा कृष्णा हरे हरे, हरे राम 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 हरे हरे। ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸುವ ಮೊದಲು ಕೃಷ್ಣ 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 ಹೇ कृष्णा 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 है। कृष्ण 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 है। कृष्णा 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 है। कृष्ण 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 रक्षा माम। कृष्णा 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 रक्षा माम। कृष्ण 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 पाहि माम। कृष्णा 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 पाहि माम। राम राघव राम राघव राम राघव रक्षा माम। राम राघव राम राघव राम राघव रक्षा माम। कृष्ण केशव कृष्ण केशव पाहि माम। कृष्णा केशव कृष्णा केशव कृष्णा केशव पाहि माम। राम राघव रक्षा माम। कृष्ण केशव पाहि माम। राम राघव रक्षा माम। कृष्णा केशव पाहि माम। राम राघव रक्षा माम। कृष्ण केशव पाहि माम। राम राघव रक्षा माम। कृष्णा केशव पाहि माम। राम राघव रक्षा माम। कृष्ण केशव पाहि माम। राम राघव रक्षा माम। कृष्णा केशव पाहि माम। हरे कृष्णा। हरे कृष्ण माता जी। हरे कृष्ण माता जी। रामगुरु माता जी। हरे कृष्ण माता जी। प्रणव दंडवत प्रणाम। प्रणाम गुरु माता जी। स्क्रीन ಬಂತಾ? ಬಂತು ಮಾತಾ जी। ಬಂದಿದೆ.
57, 40. ಇಲ್ಲಿ ನೋಡ್ಬೇಕು. ಇಷ್ಟಿಗೆ ಹೋಗ್ತದೆ. ಮಂಜುಳಗೆ ಮಾತಾಜಿ ಓದಿದಿರಲ್ಲ ನಿನ್ನೆ ಒಂದು ಪ್ಯಾರ ಓದಿ. ಓದಿದೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರೇಮರಾಘವ ಮಾತಾಜಿ ಓದ್ತೀರಾ? ಪದ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಶಂಖಚಕ್ರದಿಂದ ಮಾತಾಜಿ. ಈ ಸಮಯದಲ್ಲಿ ಭೂದೇವಿಯ. ಹರೇ ಕೃಷ್ಣ. ಈ ಸಮಯದಲ್ಲಿ ಭೂದೇವಿ ವೈಜಯಂತಿ ಆಭರಣಗಳ ಮಾಲೆಯೊಡನೆ ಕೃಷ್ಣನ ಮುಂದೆ ಬಂದು ಮಾಲೆಯನ್ನು ಹಾಕಿದಳು. ಆಭರಣಗಳು ಮತ್ತು ಬಂಗಾರದಿಂದ ಅಲಂಕೃತವಾದ ಅತಿಥಿಯ ಬೆಂಡೋಲೆಗಳನ್ನು ಹಿಂದಿರುಗಿಸಿದಳು. ವರುಣನ ಛತ್ರಿಯನ್ನು ಹಿಂದಕ್ಕೆ ಕೊಟ್ಟಳು. ಇದಾದ ನಂತರ ಅವಳು ಇನ್ನೊಂದು ಅಮೂಲ್ಯ ಆಭರಣವನ್ನು ಕೃಷ್ಣನಿಗೆ ಅರ್ಪಿಸಿದಳು. ಅನಂತರ ಭೂದೇವಿ ಅತ್ಯುನ್ನತ ದೇವತೆಗಳು ಪೂಜಿಸುವ ಮತ್ತು ಜಗತ್ತಿನ ಪ್ರಭುವಾದ ಕೃಷ್ಣನಿಗೆ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದಳು. ಅವಳು ಸಾಷ್ಟಾಂಗ ನಮಸ್ಕಾರ ಮಾಡಿ ಭಕ್ತಿಯ ಆನಂದೋದ್ಮಾನದಲ್ಲಿ ಮಾತಾಡಲು ಪ್ರಾರಂಭಿಸಿದಳು. ಶಂಖ, ಚಕ್ರ, ಗದಾ, ಪದ್ಮಗಳನ್ನು ಸದಾ ಧರಿಸಿರುವ ಮತ್ತು ಎಲ್ಲಾ ದೇವತೆಗಳ ಪ್ರಭುವಾದ ಪ್ರಭುವಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ದಯವಿಟ್ಟು ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸ್ವೀಕರಿಸು. ಪ್ರಿಯ ಪ್ರಭು, ನೀನು ಪರಮಾತ್ಮನು ಮತ್ತು ನಿನ್ನ ಭಕ್ತರ ಆಶೋತ್ತರಗಳನ್ನು ಈಡೇರಿಸಲು ಹಲವು ದಿವ್ಯ ಅವತಾರಗಳಲ್ಲಿ ಇಳಿದು ಬರುತ್ತೀಯೆ. ನಿನ್ನ ಅವತಾರಗಳು ಭಕ್ತರ ಪೂಜ್ಯ ಭಾವನೆಯ ಆಸೆಗಳಿಗೆ ಸೂಕ್ತವಾಗಿರುತ್ತದೆ. ದಯವಿಟ್ಟು ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸ್ವೀಕರಿಸು. ಸಾಕು ಮಾತಾಜಿ. ಹರೇ ಕೃಷ್ಣ. ಎರಡೆರಡು ಪ್ಯಾರ ಒಬ್ಬೊಬ್ಬರು. ಹರೇ ದೊಡ್ಡ ಕೃಷ್ಣ. ಪ್ಯಾರ ಆದ್ರೆ ಒಂದೇ. ಓದ್ತೇನೆ ಮಾತಾಜಿ. ಓದಿ. ಪ್ರಿಯ ಪ್ರಭು, ನಿನ್ನ ನಾಭಿಯಿಂದ ಕಮಲದ ಹೂವು ಬೆಳೆಯುತ್ತದೆ. ಸದಾ ನೀನು ಕಮಲದ ಹೂವುಗಳ ಹಾರದಿಂದ ಅಲಂಕೃತನಾಗಿರುತ್ತೀಯೆ. ನಿನ್ನ ಕಣ್ಣುಗಳು ಕಮಲದ ದಳದಂತೆ ತೆರೆದುಕೊಂಡಿರುತ್ತದೆ. ಆದುದರಿಂದ ಇತರರ ಕಣ್ಣುಗಳಿಗೆ ಸಂತೋಷವನ್ನುಂಟು ಮಾಡುತ್ತೀಯೆ. ನಿನ್ನ ಚರಣ ಕಮಲಗಳು ಎಷ್ಟು ಮೃದುವಾಗಿ ಸೂಕ್ಷ್ಮವಾಗಿವೆ ಎಂದರೆ ನಿನ್ನ ಪರಿಶುದ್ಧ ಭಕ್ತರು ಅವುಗಳನ್ನು ಸದಾ ಪೂಜಿಸುತ್ತಾರೆ. ನಿನ್ನ ಚರಣ ಕಮಲಗಳು ಅವರ ಕಮಲ ಸದೃಶ ಹೃದಯಗಳನ್ನು ಸದಾ ಸಮಾಧಾನಗೊಳಿಸುತ್ತದೆ. ಆದುದರಿಂದ ನಾನು ಮತ್ತೆ ಮತ್ತೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಎಲ್ಲಾ ಬಗೆಯ ಧರ್ಮ, ಕೀರ್ತಿ, ಶ್ರೀಮಂತಿಕೆ, ವಿದ್ಯೆ ಮತ್ತು ತ್ಯಾಗಗಳು ನಿನಗೆ ಸೇರಿವೆ. ನೀನು 5 ಶ್ರೀಮಂತಿಕೆಗಳ ಆಶ್ರಯನು. ನೀನು ಸರ್ವವ್ಯಾಪ್ತಿಯಾದರೂ ವಸುದೇವನ ಮಗನಾಗಿ ಕಾಣಿಸಿಕೊಂಡಿದ್ದೀಯೆ. ಆದುದರಿಂದ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸ್ವೀಕರಿಸು. ನೀನು ಮೂಲ ದೇವೋತ್ತಮ ಪರಮ ಪುರುಷ ಮತ್ತು ಎಲ್ಲ ಕಾರಣಗಳ ಪರಮ ಕಾರಣನು. ನೀನು ಮಾತ್ರವೇ ಎಲ್ಲಾ ವಿದ್ಯೆಯ ಅಗರ. ನಿನಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ. ಸ್ವತಃ ನಿನಗೆ ಜನ್ಮವಿಲ್ಲ, ಆದರೂ ನೀನು ಸಮಸ್ತ ಬ್ರಹ್ಮಾಂಡದ ತಂದೆ. ಎಲ್ಲಾ ಬಗೆಯ ಶಕ್ತಿಗಳಿಗೆ ನೀನೇ ಅಗರ ಮತ್ತು ಆಶ್ರಯ. ಈ ಜಗತ್ತಿನ ಅಭಿವ್ಯಕ್ತಿಗೆ ನೀನು ಕಾರಣ. ಈ ಬ್ರಹ್ಮಾಂಡದ ಕಾರಣನೂ ನೀನೇ, ಪರಿಣಾಮವೂ ನೀನೇ. ಆದುದರಿಂದ ದಯವಿಟ್ಟು ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸ್ವೀಕರಿಸು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಕೇಳಿಸಲ್ವಾ ಮಾತಾಜಿ? ಕೇಳಿಸ್ತಾ ಇದೆ ಮಾತಾಜಿ. ಆಯ್ತು. ಹರೇ ಕೃಷ್ಣ ಮಾತಾಜಿ.
ಏನಿಲ್ಲ ಮಾತಾಜಿ. ಅದು ನಾಗವೇಣಿ ಮಾತಾಜಿ ಲೆಫ್ಟ್ ಇದು ಆಗ್ತಾ ಅನ್ಸುತ್ತೆ, ಹಾಕಿದ್ದಾರೆ ಅದಕ್ಕೆ ಇದು. ಬೇರೆಯವ್ರಿಗೆ ವರ್ಸ್ಟ್ ಆಗಿದೆ. ಒಂದ್ ನಿಮಿಷ ಮತ್ತೆ ಜಾಯ್ನ್ ಆಗ್ಬೋದಿರಿ. ಗಾಯತ್ರಿ ಮಾತಾಜಿಗೆ ವರ್ಸ್ಟ್ ಆಗಿದೆ. ಯಾರಾದ್ರೂ ಓದುದು ಒಳ್ಳೇದು, ಟೈಮ್ ವೇಸ್ಟ್ ಆಗೋದಕ್ಕೆ. ಮಾತಾಜಿ ಬುಕ್ ಅಲ್ಲಿ ಓದದ, ಬುಕ್ ನೋಡಿ ಓದ್ಬೋದಲ್ಲ ಟೈಮ್. ಬುಕ್ ಇದ್ರೆ ಓದ್ತಾ ಇರಿ ಮಾತಾಜಿ. ಮುಂದುವರಿಸ್ಲಾ ಮಾತಾಜಿ ನಾನೇ? ಹಾ, ಮುಂದುವರ್ಸಿ ಮಾತಾಜಿ. ಪ್ರಿಯ ನಾನು ಪ್ರಭು, ಬ್ರಹ್ಮ, ವಿಷ್ಣು ಮತ್ತು ಶಿವ ಇವರು ನಿನ್ನಿಂದ ಸ್ವತಂತ್ರರಲ್ಲ. ಬ್ರಹ್ಮಾಂಡವನ್ನು ಸೃಷ್ಟಿಸಬೇಕಾದಾಗ ಬ್ರಹ್ಮನನ್ನು ನಿನ್ನ ರಾಜಸ ಸ್ವರೂಪವಾಗಿ ಸೃಷ್ಟಿಸುತ್ತಿ. ಬ್ರಹ್ಮಾಂಡವನ್ನು ಪಾಲಿಸಬೇಕಾದಾಗ ಎಲ್ಲಾ ಸಾತ್ವಿಕ ಗುಣದ ಅಗರವಾದ ವಿಷ್ಣುವಾಗಿ ವಿಸ್ತರಣೆ ಮಾಡಿಕೊಳ್ಳುತ್ತೀಯೇ. ಹಾಗೆಯೇ ನೀನು ತಾಮಸ ಗುಣದ ಪ್ರಭುವಾದ ಶಿವನಾಗಿ ಇಡೀ ಸೃಷ್ಟಿಯನ್ನು ನಾಶ ಮಾಡುತ್ತೀಯೇ. ಭೌತಿಕ ಪ್ರಕೃತಿಯ ಈ 3 ಗುಣಗಳನ್ನು ಸೃಷ್ಟಿಸಿದರೂ ನಿನ್ನ ದಿವ್ಯ ಸ್ಥಾನವು ಎಂದೆಂದಿಗೂ ಹಾಗೆಯೇ ಉಳಿಯುತ್ತದೆ. ಸಾಮಾನ್ಯ ಜೀವಿಗಳಂತೆ ನೀನು ಭೌತಿಕ ಪ್ರಕೃತಿಯ ಈ 3 ಗುಣಗಳಲ್ಲಿ ಎಂದೂ ಸಿಕ್ಕಿಕೊಳ್ಳುವುದಿಲ್ಲ. ವಾಸ್ತವವಾಗಿ ಪ್ರಭು, ನೀನೇ ಭೌತಿಕ ಪ್ರಕೃತಿ, ನೀನೇ ವಿಶ್ವದ ತಂದೆ, ಪ್ರಕೃತಿ ಮತ್ತು ಪ್ರಕೃತಿಯ ಸೃಷ್ಟಿಕರ್ತ, ಇವುಗಳ ಜೊತೆಯ ಕಾರಣನಾದ ನಿರಂತರ ಕಾಲವೂ ನೀನೆ. ಆದರೂ ನೀನು ಸದಾ ಈ ಭೌತಿಕ ಚಟುವಟಿಕೆಗಳನ್ನು ಮೀರಿದವನು. ಪ್ರಿಯ ಪ್ರಭು, ದೇವೋತ್ತಮ ಪರಮ ಪುರುಷನೇ, ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶಗಳು, 5 ಇಂದ್ರಿಯಗಳ ವಸ್ತುಗಳು, ಮನಸ್ಸು, ಇಂದ್ರಿಯಗಳು ಹಾಗೂ ಅವುಗಳ ದೇವತೆಗಳು, ಅಹಂ, ಸಮಸ್ತ ಭೌತಿಕ ಶಕ್ತಿ, ಇವೆಲ್ಲ ಇಂದ್ರಿಯ ಗ್ರಾಹ್ಯವಾದ ಈ ಜಗತ್ತಿನಲ್ಲಿ ಎಲ್ಲಾ ಚರಾಚರಕ್ಕೆ ನೀನೇ ಆಧಾರ. ಎಲ್ಲವನ್ನು ನೀನೇ ಸೃಷ್ಟಿಸುವುದರಿಂದ ಯಾವುದನ್ನೂ ನಿನ್ನಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಹೀಗಿದ್ದು ನೀನು ದಿವ್ಯ ನೆಲೆಯಲ್ಲಿ ಸ್ಥಿತನಾಗಿರುವುದರ ಕಾರಣ ಯಾವುದೇ ಲೌಕಿಕ ಅಂಶವನ್ನು ನಿನ್ನ ವ್ಯಕ್ತಿತ್ವದ ಜೊತೆ ಗುರುತಿಸಿ ಹೇಳುವಂತಿಲ್ಲ. ಆದುದರಿಂದ ಎಲ್ಲವೂ ನಿನ್ನೊಡನೆ ಒಂದಾಗಿದೆ, ಆದರೂ ಬೇರೆಯಾಗಿದೆ. ನಿನ್ನಿಂದ ಎಲ್ಲವನ್ನೂ ಬೇರ್ಪಡಿಸಲು ಪ್ರಯತ್ನಿಸುವ ತತ್ವಶಾಸ್ತ್ರಜ್ಞರದು ನಿಶ್ಚಯವಾಗಿಯೂ ತಪ್ಪು ಇಂಟರ್ನೆಟ್ ಅಭಿಪ್ರಾಯ. ಹೋಯ್ತು ಹರೇ ಮಾತಾಜಿ. ಕೃಷ್ಣ. 4 ಆಯ್ತು ಅದು ಮಾತಾಜಿ. ಗಾಯತ್ರಿ ಯಾರಿಗೆ ಹೋಸ್ಟ್ ಹೋಗಿದೆ, ಅವರಿಗೆ ಮಾಡ್ಲಿಕ್ಕೆ ಗೊತ್ತಾಗ್ತದಾ? ಹೌದು, ಇನ್ನೊಂದು ಮೊಬೈಲ್ಗೆ ಹೋಸ್ಟ್, ಇದು ಕೋ ಹೋಸ್ಟ್ ಕೊಡುವ ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ಹೋಸ್ಟ್ ಹೋಯ್ತು ಆಗಿದೆ, ಇಂಟರ್ನೆಟ್. ಸರ್ ಮಾಡ್ಕೊಡ್ ಬರಮ್ಮ. ಹೌದು, ಈಗ ನೋಡೋಣ. ಗಾಯತ್ರಿ ಆರ್ ಮಾತಾಜಿ, ಹರೇ ಕೃಷ್ಣ. ಓ ಮಾತಾಜಿ ಹೇಳಿ, ಏನ್ ಮಾಡ್ಬೇಕು ಅಂತ. ಅಲ್ಲಿ ನಿಮ್ಮ ಪಾರ್ಟಿಸಿಪೆಂಟಿಗೆ ಹೋಗಿ. ಹ್ಮ್ ನೀವು ರೈಸ್ ಮಾಡ್ಬಿಡಿ ಮಾತಾಜಿ, ಆ ಹ್ಯಾಂಡ್ ಅವ್ರಿಗೆ ಗೊತ್ತಾಗೋಗುತ್ತೆ. ನಾಗವೇಣಿ ಮಾತಾಜಿ. ಹೇಳಿ ಮಾತಾಜಿ. ಆಯ್ತಾಯ್ತು, ಒಂದ್ ನಿಮಿಷ ಮಾತಾಜಿ. ಪಾರ್ಟಿಸಿಪೆಂಟ್ ಹೋಗಿದ್ದೇನೆ. ಅಲ್ಲಿ ಇಲ್ಲಿ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿದಿರಲ್ಲ, ಅದಕ್ಕೆ ಅವರಿಗೆ ಕನ್ಫ್ಯೂಸ್ ಆಗ್ಬೋದು. ಈಗ ನಾನು ನಾಗವೇಣಿ ಇದರಲ್ಲಿ ಹ್ಯಾಂಡ್ ರೈಸ್ ಮಾಡ್ತೇನೆ ಮಾತಾಜಿ. ಇದೇ ಮಾತಾಜಿ. ಮಂಜುಳಾ ಆಯ್ತು, ಇರೋ. ಕೃಷ್ಣ ಕೃಷ್ಣ. ಈ ಕರೆಂಟ್ ಹೋದ್ರೆ ಹೀಗೆ. ಫ್ರೀ ಕರೆಂಟ್ ಅಲ್ವಾ ಮಾತಾಜಿ, ಅದಕ್ಕೆ. ಹೌದು, ರಿಯಾಕ್ಷನ್. ನಾನು ಲೆಫ್ಟ್ ಆಗ್ಬಿಟ್ಟು ಬರ್ತಾ ಇರ್ತೀನಿ. ಮಾತಾಜಿ, ನಾನು ಲೆಫ್ಟ್ ಆಗ್ಬಿಟ್ಟು ಇದ್ ಮಾಡ್ಲಾ? ಬೇಡ, ಎಲ್ಲರೂ ಲೆಫ್ಟ್ ಆಗ್ತಾರೆ, ನೀವು ಲೆಫ್ಟ್ ಆದ್ರೆ. ಮಾತಾಜಿ ನಾಗವೇಣಿ ಅಂತ ಮಾತಾಜಿ ಬಂದಿದೆ ನೋಡಿ, ನೋಡಿ. ಅಲ್ಲಿ ನಾನು ಹ್ಯಾಂಡ್ ಹಾ, ಒಂದು ಥಮ್ಸ್ ಅಪ್ ಕೊಟ್ಟಿದ್ದೇನೆ. ಬಂದಿದೆ ಮಾತಾಜಿ. ಹಾ, ಅದಕ್ಕೆ ಒತ್ಬೇಕಾ? ಅಲ್ಲ ಅಲ್ಲ, ಅಲ್ಲ. ನೀವು ಹೋಸ್ಟ್ಗೆ ಅಲ್ಲಿ ಹೋಸ್ಟ್ಗೆ ಹೋಸ್ಟ್ಗೆ ಬರ್ಬೇಕಲ್ಲ, ನೀವು ಅದನ್ನು ಅಲ್ಲಿ ಒತ್ತಿ, ನನ್ನ ಹೆಸರಿಗೆ ಒತ್ತಿ. ಒತ್ತಿದ್ದೀನಿ ಮಾತಾಜಿ. ಒತ್ತಿದಾಗ ಅಲ್ಲಿ 3 ಬಟನ್ ಅಲ್ಲಿ ಮೇಕ್ 3 ಚಿಹ್ನೆ ಬರ್ತದಲ್ಲ, ಬೇಕು ಅಷ್ಟಂತ ಅದನ್ನು ಒತ್ತಿ. ಅದನ್ನು ಒತ್ತುವಾಗ ನಿಮ್ಗೆ ಮೇಕ್ ಕೋ ಹೋಸ್ಟ್ ಅಂತೇಳಿ ಬರ್ತದೆ. ಇರಿ, ಮೇಕ್ ಇರಿ, ಹೋಸ್ಟ್, ಮಾತಾಜಿ. ಮೇಕ್ ಕೋ ಹೋಸ್ಟ್ ಅಂತ ಬರ್ತದೆ. ಅವ್ರು ಹೇಳಿದ್ರು ಇವಾಗ ಮೇಕ್ ಹೋಸ್ಟ್ ಅಂತಿದೆ ಅಂತ. ಆಯ್ತು, ಅದು ಒತ್ತಿದೆ, ಆಯ್ತು. ಇಲ್ಲ, ನೋ ಬರ್ಲಿಲ್ಲ. ಎಸ್ ಅಂತ. ಡೂ ಯು ವಾಂಟ್ ಎ ಚೇಂಜ್ ದ ಹೋಸ್ಟ್? ಎಸ್ ಹಾಕಿ, ಎಸ್ ಹಾಕಿ. ನನ್ನ ಮೊಮ್ಮಗಳ ಬಂದ್ಲು, ಮಾಡ್ಕೊಡ್ತಾಳೆ. ಬಂತು, ಆಯ್ತು ಒಂದು ಮಾತಾಜಿ. ಹೋಸ್ಟ್ ಬಂತು.
ಬಂತು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹೀಗೆ ನಾವು ಒಂದೊಂದು ವಿಷಯವನ್ನು ಕಲಿಯುವುದು ಹೀಗೆ. ಹೌದು 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 ಕಷ್ಟ ಮಾತಾಜಿ. ಬಂದಾಗ್ಲೇ ಗೊತ್ತಾಗೋದ್ ಮಾತಾಜಿ, ಇಲ್ದ್ರೆ ಗೊತ್ತಾಗಲ್ಲ. ಹರೇ ಕೃಷ್ಣ. ಏನೋ ಗೊತ್ತಾಗಲ್ಲ. ವಾಟ್ಸ್ಆಪ್ ಆನ್ ಮಾಡಕ್ ಬರ್ತಿರಲ್ಲ ಮಾತಾಜಿ, ಕ್ಲಾಸಸ್ ಬಂದ್ಮೇಲೆ ಗೊತ್ತಾಗಿದೆ ವಾಟ್ಸ್ಆಪ್ ಎಲ್ಲ. ಹೌದು ಮಾತಾಜಿ. ಹ್ಮ್ ಇಲ್ದಿದ್ರೆ ವಾಟ್ಸ್ಆಪ್ ಇಲ್ಲ, ಏನು ಇಲ್ಲ. ನಂಗೆ ಈಗಲೂ ಏನು ಎಷ್ಟೊಂದು ಗೊತ್ತಾಗದೇ ಇಲ್ಲ. ಇಷ್ಟು ಕಲ್ತಿದೀವಿ, ಇದಕ್ಕೆ ಅಪ್ರಿಶಿಯೇಟ್ ಮಾಡ್ಬೇಕು ನಮ್ಮ ಮಂಗಳೂರು ಇಸ್ಕಾನ್ಗೆ. ಹ್ಮ್. ರೀಸ್ಟಾರ್ಟ್ ಮಾಡ್ಬೇಕು ಪಾಪ. ಪುನಃ ಲೀವ್ ಆದ್ರ ಪುನಃ ಗಾಯತ್ರಿ ಮಾತಾಜಿ ಹೋಸ್ಟ್ ಆಗಿದ್ದಾರೆ. ಹರೇ ಕೃಷ್ಣ. ಎಲ್ಲರೂ ಶತಕೋಟಿ ಯಜ್ಞ ಗ್ರೂಪಿಗೆ ಜಾಯಿನ್ ಆಗಿ ಮತ್ತೆ ನೀವು ದಿನ ದಿನ ಮಾಡಿದ ಜಪವನ್ನು ಎಂಟ್ರಿ ಮಾಡಿ. ಎಲ್ಲಿ ಹೇಗೆ ಲಿಂಕ್ ಮಾತಾಜಿ ಜಾಯಿನ್ ಆಗೋದು ಅದಕ್ಕೆ? ಅದು ಜಾಯಿನ್ ಲಿಂಕ್ ಆಗೋದು ಲಿಂಕ್ ಹಾಕ್ಲಿಕ್ಕೆ ಹೇಳ. ಈಗ ಇದ್ರಲ್ಲಿದೆ, BG18 ಅಲ್ಲಿದೆ, ಟೀಚರ್ಸ್ ಗ್ರೂಪ್ ಅಲ್ಲಿ. ಮಾತಾಜಿ ಸಾರಾಗ್ ಹಾಕಿ ಮಾತಾಜಿ, ಭಾಗವತಂ ಸಾರ ಇದೆಯಲ್ಲ ಅದಕ್ಕೆ ಹಾಕಿ. ಅದು ಮಾತಾಜಿ ನಾವ್ ಅದ್ರಲ್ಲಿ ಇಲ್ವಲ್ಲ, ನಾವು ರೀಡಿಂಗ್ ಗ್ರೂಪ್ ಅಲ್ಲಿ ಮಾತ್ರ ಇರೋದು. ಇಲ್ಲ ಇಲ್ಲ ಬರುತ್ತೆ, ಅದಕ್ಕೆ ಹಾಕಿದ್ರು ಬರುತ್ತೆ ಮಾತಾಜಿ ನಿಮ್ಗೆ. ಅದು ಇದೇ Okay ಮಾತಾಜಿ. ಇದಕ್ಕೆ ಆಗೋದು. ನಾಗವಾಣಿ ಮಾತಾಜಿ ಈ ಗ್ರೂಪಿಗೆ ಹಾಕ್ಲಿಕ್ಕೆ, ಅವರು ಹೋಸ್ಟ್ ಆದ್ರೆ ಅವರಿಗೆ ಆಗ್ತದೆ, ಕೋ ಹೋಸ್ಟಿಗೆ ಆಗ್ತದೆ. ಏನು ಹೋಸ್ಟೋ ಕೋ ಹೋಸ್ಟೋ, ಇದೊಂದು ರಾಮಾಯಣ. ಬಂದ್ರಲ್ಲ? ಎಲ್ಲಿ ಬಂದ್ರು? ಬಂದ್ರು ನಾಗವೇಣಿ ಮಾತಾಜಿ. ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಜಾಯಿನ್ ಆಗಿ ಮಾತಾಜಿ. ಅಂದ್ರೆ ಇದ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ನೋಡಿ ಲಿಂಕ್ ಹಾಕಿದ್ದಾರೆ ಚಾಟ್ ಬಾಕ್ಸ್ ಅಲ್ಲಿ, ನೋಡಿ. ಪರಮ ಮಂಗಳ ಮಾತಾಜಿ. ಓಕೆ ಮಾತಾಜಿ. ಎಲ್ಲರೂ ಜಾಯಿನ್ ಆಗಿ. ಏನ್ ಜಾಯಿನ್ ಆಗೋದು? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧರ್ಮಪುರ ಮಾತಾಜಿ. ಹರೇ ಮಾತಾಜಿ. ಹೇಳಿ ಪ್ರಭುಜಿ. ಅದು ಮತ್ತೆ ಡೈಲಿ ರೆಕಾರ್ಡ್ ಮಾಡಿ ಅಂತ ಕೌಂಟ್ ಮಾಡಿ ಕಳಿಸ್ಬೇಕಂತಾರ ಮಾತಾಜಿ. ಎಲ್ಲಿ ಕಳಿಸ್ಬೇಕು, ಹೆಂಗ್ ಕಳಿಸ್ಬೇಕು ಮಾತಾಜಿ? ಅದು ಡೈಲಿ ಕಳಿಸ್ಬೇಕಾ? ಅದು ಮೆಸೇಜ್ ಹಾಕುದು ಕಾಣ್ಬೇಕು ಆ ಗ್ರೂಪಿಗೆ, ಇಷ್ಟಿಷ್ಟ ಆಗಿದೆ, ಈ ದಿವಸ ಇಷ್ಟು ಜಪ ಆಗಿದೆ ಅಂತ. ಅಲ್ಲ, ಡೈಲಿ 16 ಮಾಡ್ತೀವಿ ಮಾತಾಜಿ ನಾವು. ಅದನ್ನ ಡೈಲಿ ಹಾಕ್ಬೇಕು, ಅಲ್ಲಿ ಆಡ್ ಆಗ್ತದೆ, ಶತಕೋಟಿಗೆ ಆಡ್ ಆಗ್ತದೆ. ಹೌದಾ ಮಾತಾಜಿ? ಓಕೆ ಓಕೆ. ಲಿಂಕ್ ಒತ್ತಿದ್ರೆ ಆಯ್ತಾ ಮಾತಾಜಿ? ನಿಮ್ಮ ಹತ್ರ ಮೇಲೆ ಕೇಳ್ತೀನಿ. ಲಿಂಕ್ ಒತ್ತಿ, ಮತ್ತೆ ಅಲ್ಲಿ ಇದು ನಿಮ್ಮದು ಇಮೇಲ್ ಐಡಿ, ಹೆಸರು, ಫೋನ್ ನಂಬರ್, ನಿಮ್ಮ ಮನೆ ಅಡ್ರೆಸ್ ಎಲ್ಲ ಎಲ್ಲ ಹಾಕ್ಬೇಕಾ ಮಾತಾಜಿ? ಪಿನ್ ಕೋಡು, ಊರು. ಮಾತಾಜಿ ಇದನ್ನ ಗ್ರೂಪ್ ಅಲ್ಲಿ ಹಾಕಿದ್ರೆ ವಾಸಿ ಮಾತಾಜಿ, ಮಕ್ಳೆಲ್ಲ ಮಾಡ್ತಾರೆ, ನಮ್ಮ ಮಕ್ಳು, ನಮ್ಮ ಯಜಮಾನ್ರು ಎಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಲಕ್ಷ್ಮೀ ದೇವಿ ಮಾತಾಜಿ, ನಾನ್ ನಿಮ್ಮನ್ನು ಕೋ ಹೋಸ್ಟ್ ಮಾಡ್ತೇನೆ, ನೀವೇ ಸ್ಕ್ರೀನ್ ಶೇರ್ ಮಾಡ್ತೀರಾ? ಮಾಡ್ತೀನಿ. ಎಲ್ಲಿದ್ದೀರಿ ನೀವು? ಲಕ್ಷ್ಮೀ ದೇವಿ ಮಾತಾಜಿ ಟೀಚರ್ಸ್ ಗ್ರೂಪ್ ಅಲ್ಲಿ ಇದ್ದೀರಲ್ಲ ನೀವು? ಮಾತಾಜಿ ನನ್ನ ಹತ್ರ ಬುಕ್ ಇದೆ, ಬೇಕಿದ್ರೆ ಹೇಳಿದ್ರೆ ನಾವು ಓದ್ತೇನೆ. ಬಾಕಿಯವರಿಗೋಸ ಓದ್ಬೇಕಲ್ಲ ಮತ್ತೆ. ಯಾರು ಹೇಳಿದ್ದು ಈಗ ಬುಕ್ ಇದೆ ಅಂತ ಹೇಳಿ? ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದೀನಿ. 10 ರೂಪಾಯಿದಂತೆ. ಯಾವ ಚಾಪ್ಟರ್ ಇದು? 58 ಮಾತಾಜಿ. 440 ಪೇಜ್ ಆಯ್ತು. 441. ಮಾತಾಜಿ ಹೆಂಗೆ ಶೇರ್ಗೆ ಹೋಗ್ಬೇಕಾ? ಹೌದು, ಶೇರಿಗೆ ಹೋಗಿ, ಅದೇ ನಿಮ್ಮ ಹೆಸರಲ್ಲೇ ಇದೆ ಫೈಲ್, ಅದನ್ನು ಒತ್ತಿ
ಫೈಲ್ ಅನ್ನು 58 ಇದು ತುಂಬಾ ಕಷ್ಟ ಆಗೋದು. ಹಾ, ಇಲ್ಲಿ ತುಂಬಿಸಿದ್ದೇನೆ. ಅಡ್ರೆಸ್ ಬರಬೇಕು. ಇದೆ ನಿಮ್ದು ಎಂಟರ್ ವ್ಯಾಲಿಡ್ ಇಮೇಲ್ ಐಡಿ ಹಾಕಿದ್ದೀರಾ? ಇಮೇಲ್ ಬೇಡ, ಅದು ಹಾಕಿದ್ದಾರೆ ಎಂಟರ್ ನಾನು ವ್ಯಾಲಿಡ್ ಹಾಕಿದ್ದೆ. ಇಮೇಲ್ ಅಡ್ರೆಸ್. ನೀವೇನು ಬಂದಿದೆ ಮಾತನಾಡ್ತೀರಾ ಅದೆಲ್ಲ ರೆಕಾರ್ಡಿಗೆ ಹೋಗ್ತದೆ. ಸಾರಿ. ಡಾಕ್ಯುಮೆಂಟ್ಗೆ ಹೋಗಿ ಎಲ್ಲಿ ಹೋಗ್ಬೇಕು ಮಾತಾಜಿ? ನಿಮ್ಮ ನಿಮ್ಮ ವಾಟ್ಸಪ್ ಅಲ್ಲಿ ಇಲ್ಲವಾ ಮಾತಾಜಿ? ನೀವು ನನಗೆ ಸೆಂಡ್ ಮಾಡಿದ್ರಲ್ಲ, ಹೌದು ಅದನ್ನೇ ತೆಗೀರಿ. ಬರಲ್ವೇ? ಶೇರ್ಗೆ ಹೋದ್ರೆ ಬರುತ್ತಾ ಅದು? ಹಾ, ಅಲ್ಲಿ ಶೇರ್ ಹೋಗಿ ನನ್ನ ಹೆಸರನ್ನ ಹಾಕಿ ಇಲ್ಲಿ ಏನು ನನ್ಗೆ ಬರುದೇ ಇಲ್ಲ. ಒಂದು ನಿಮಿಷ. ಶೇರ್ಗೆ ಹೋಗಿ ಶಾಂತಿ ರೂಪಿಣಿ ಮಾತಾಜಿ ಶೇರ್ ಮಾಡ್ತೀರಾ? ಅವರಿಗೆ ಕಳಿಸಿ ಬಿಡ್ತೇನೆ ಈಗ. ಇದು ಉಂಟಾ ಗೊತ್ತಿಲ್ಲ. ನಂಗೆ ಕಳ್ಸಿ ಮಾತಾಜಿ ಸರ್, ಶೇರ್ ಮಾಡ್ತೀನಿ. ನಿಮ್ಗಾ? ಓಕೆ. ದೇವಿ ಲಕ್ಷ್ಮಿ. ಎಲ್ಲಿದೆ ಮಾತಾಜಿ? ಶೇರ್ಗೆ ಹೋದೆ. 58 440. ಪೇಜ್ ನಂಬರ್ 440. ಆಗ್ಲಿಲ್ಲ ಮಾತಾಜಿ. ಇಲ್ಲ, ನಾನು ಇವರಿಗೆ ಕಳಿಸ್ತೇನೆ ಈಗ. ಹ್ಮ್ ಹೌದು ಅಂತ ಗೊತ್ತಾಗ. ಪರಮ ಮಂಗಳ ಮಾತಾಜಿ ಓದಿ ಮಾತಾಜಿ. ಪುಸ್ತಕ ಇದೆಯಲ್ಲ ಓದಿ. ಇಲ್ಲವಾ ಲೆಫ್ಟ್ ಆದ್ರ ಅವರು? ಪೇಜ್ ನಂಬರ್ ಎಷ್ಟು ಮಾತಾಜಿ? ಇದೆ ಮಂಜುಳಾ ಸುರೇಶ್. 441 40 ಅದರಲ್ಲಿ 240. ಪ್ರಿಯ ಪ್ರಭು ಭಗವದ್ದತ್ತನೆಂಬ ಅಲ್ಲಿಂದ ಓದು. ಪೇಜ್ ಮಾತಾಜಿ ಹೇಳಿ ಮಾತಾಜಿ. 441 ಹೇಳಿದ್ದು 48 ಪೇಜ್ ನಂಬರ್. ಅಲ್ಲ ಇದು ಏನದು ಚಾಪ್ಟರ್ ನಂಬರ್? 58 ಸ್ಟಾರ್ಟಿಂಗ್ ಇದೆ ನೋಡಿ, ಇದಕ್ಕೆ ಹೋಗಿ. ಪ್ರಿಯ ಪ್ರಭುವೆ, ಭಗವತ್ತನೆಂಬ ಈ ಹುಡುಗನು ನನ್ನ ಮಗನ ಮಗ. ಅವನ ತಂದೆಯು ಸಾವಿನಿಂದುಂಟಾದ ಭಯಂಕರ ಸನ್ನಿವೇಶವು ಅವನ ಮೇಲೆ ದೊಡ್ಡ ಪರಿಣಾಮವನ್ನುಂಟು ಮಾಡಿದೆ. ಅವನಿಗೆ ದಿಗ್ಭ್ರಮೆಯಾಗಿದೆ. ನಿನ್ನ ಚರಣ ಕಮಲಗಳಲ್ಲಿ ಶರಣಾಗತನಾಗಲು ಅವನನ್ನು ಕರೆದುಕೊಂಡು ಬಂದಿದ್ದೇನೆ. ಈ ಬಾಲಕನಿಗೆ ಆಶ್ರಯವನ್ನು ನೀಡಿ ನಿನ್ನ ಚರಣ ಕಮಲಗಳ ಆಶೀರ್ವಾದಗಳನ್ನು ಕರುಣಿಸು ಎಂದು ಬೇಡಿಕೊಳ್ಳುತ್ತೇನೆ. ಅವನ ತಂದೆಯ ಪಾಪ ಕರ್ಮಗಳ ಫಲದಿಂದ ಅವನು ಬಿಡುಗಡೆಯಾಗಲಿ ಎಂದು ಅವನನ್ನು ನಿನ್ನ ಬಳಿ ಕರೆತಂದಿದ್ದೇನೆ. ಭೂಮಾತೆಯ ಪ್ರಾರ್ಥನೆಯನ್ನು ಕೇಳಿದ ಕೃಷ್ಣನು ಕೂಡಲೇ ಎಲ್ಲಾ ಭಯಂಕರ ಸನ್ನಿವೇಶದಲ್ಲಿಯೂ ಅವನನ್ನು ರಕ್ಷಿಸುವ ಭರವಸೆಯನ್ನು ನೀಡಿದನು. ಅವನು ಭಗವದ್ದತ್ತನಿಗೆ ಹೆದರಿಕೊಳ್ಳಬೇಡ ಎಂದು ಹೇಳಿದನು. ಅವನು ಆನಂತರ ಎಲ್ಲಾ ಬಗೆಯ ಶ್ರೀಮಂತಿಕೆಗಳಿಂದ ತುಂಬಿದ ಭೌಮಾಸುರನ ಅರಮನೆಯನ್ನು ಪ್ರವೇಶಿಸಿದನು. ಭೌಮಾಸುರನು ಅಪಹರಿಸಿ ಬಂದಿಗಳನ್ನಾಗಿ ಇಟ್ಟುಕೊಂಡಿದ್ದ 16,100 ಮಂದಿ ತರುಣಿಯರಾದ ರಾಜಕುಮಾರಿಯರನ್ನು ನೋಡಿದನು. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ಅರಮನೆಯನ್ನು ಪ್ರವೇಶಿಸಿದನು. ಕಂಡು ರಾಜಕುಮಾರಿಯರು ಅವನ ಮನಸೋತರು. ಅವನ ನಿಷ್ಕಾರಣ ಕಾರುಣ್ಯಕ್ಕಾಗಿ ಬೇಡಿಕೊಂಡರು. ಯಾವುದೇ ಹಿಂಜರಿಕೆ ಇಲ್ಲದೆ ಕೃಷ್ಣನನ್ನು ತಮ್ಮ ಪತ್ನಿಯಾಗಿ ಸ್ವೀಕರಿಸಲು ಮನಸ್ಸಿನಲ್ಲೇ ನಿರ್ಧರಿಸಿದರು. ಅವರೆಲ್ಲರಲ್ಲಿ ಪ್ರತಿಯೊಬ್ಬಳು ಕೃಷ್ಣ ತನ್ನ ಪತಿಯಾಗಲಿ ಎಂದು ಪ್ರಾರ್ಥಿಸಿದರು. ಶ್ರದ್ಧೆಯಿಂದ ಮತ್ತು ಗಂಭೀರವಾಗಿ ಅವರು ಪರಿಶುದ್ಧ ಭಕ್ತಿಯಿಂದ ತಮ್ಮ ಹೃದಯಗಳನ್ನು ಕೃಷ್ಣನ ಚರಣಕಮಲಗಳಲ್ಲಿ ಅರ್ಪಿಸಿದರು. ಪ್ರತಿಯೊಬ್ಬರ ಹೃದಯದಲ್ಲಿರುವ ಪರಮಾತ್ಮನಾಗಿ ಕೃಷ್ಣನು ಅವರ ಪರಿಶುದ್ಧ ಭಕ್ತಿಯನ್ನು ಅರ್ಥ ಮಾಡಿಕೊಂಡನು. ಅವರನ್ನು ತನ್ನ ಪತ್ನಿಯರನ್ನಾಗಿ ಸ್ವೀಕರಿಸಲು ಒಪ್ಪಿದನು. ಅವರಿಗೆ ಯೋಗ್ಯವಾದ ಉಡುಪುಗಳನ್ನು ಒಡವೆಗಳನ್ನು ಕೊಡಲು ಏರ್ಪಾಡು ಮಾಡಿದನು.
ಪಲ್ಲಕ್ಕಿಯಲ್ಲಿ ಕೂಡಿಸಿ ಪ್ರತಿಯೊಬ್ಬಳನ್ನು ದ್ವಾರಕೆಗೆ ನೆಕ್ಸ್ಟ್ ಪೇಜ್ ಕಳಿಸಿದನು. ಮಾತಾಜಿ. ಸೆಕೆಂಡ್ ಪ್ಯಾರಾ ಅರಮನೆಯಿಂದ ರಥಗಳನ್ನು ಆಯ್ತು, ಅದೆಲ್ಲ ಕುದುರೆಗಳನ್ನು ಆಯ್ತು. ನೆಕ್ಸ್ಟ್ ಆನೆಗಳನ್ನು ಮತ್ತು ಹಣದ 442 ರೂಪದಲ್ಲಿ ಪೇಜ್ ಬರ್ಲಿ. ಮಿತಿ ಇಲ್ಲದಷ್ಟು ಸಿರಿಯನ್ನು ಸಂಗ್ರಹಿಸಿದನು. ಒಂದಕ್ಕೊಂದು 4 ದಂತಗಳಿಂದ 50 ಬಿಳಿಯ ಆನೆಗಳ ದ್ವಾರಕೆಗೆ ಕಳಿಸಿಕೊಟ್ಟನು. ಈ ಘಟನೆಯ ನಂತರ ಕೃಷ್ಣನು ಸತ್ಯಭಾಮಿಯು ಸ್ವರ್ಗಲೋಕದ ರಾಜಧಾನಿಯಾದ ಅಮರಾವತಿಗೆ ಹೋದರು. ಸ್ವರ್ಗದ ಅರಸ ಇಂದ್ರ ಮತ್ತು ಅವನ ಪತ್ನಿ ಸಚಿದೇವಿಯರ ಅರಮನೆಯನ್ನು ಪ್ರವೇಶಿಸಿದರು. ಇಂದ್ರ ಮತ್ತು ಸಚಿದೇವಿಯವರು ಅವರನ್ನು ಸ್ವಾಗತಿಸಿದರು. ಕೃಷ್ಣನು ಇಂದ್ರನಿಗೆ ಅತಿಥಿಯ ಬಂಡೋಲೆಗಳನ್ನು ಕೊಟ್ಟನು. ಕೃಷ್ಣ ಮತ್ತು ಸತ್ಯಭಾಮರು ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಅಲ್ಲಿ ಧನ್ಯವಾದ. ನೆಕ್ಸ್ಟ್ ಪ್ಯಾರಾಗೆ ಬನ್ನಿ. ಕೃಷ್ಣ ಮತ್ತು ಸತ್ಯಭಾಮೆಯ ಇಂದ್ರನ ರಾಜಧಾನಿಯಾದ ಅಲ್ಲಿಗೆ ಬರ್ಬೇಕು. ಅತ್ತಾಜಿ ಅವರು 445ನೇ ಪೇಜ್ಗೆ ಹೋಗಿದ್ದಾರೆ. 442 ಮಾತಾಜಿ ಹಿಂದೆ ಬನ್ನಿ. ಆಗಸ್ಟ್ ಸ್ಟಾರ್ಟಿಂಗ್ ಸರಿ ಇತ್ತು. ಒಂದ್ ನಿಮಿಷ ಇರಿ. ಏನೋ ಇದು ಸ್ಟಕ್ ಆಗತ್ತೆ. ಇಲ್ಲಿ ಒಂದು ಕರೆಂಟ್ ಆಚೆ ಈಚೆ ಆಗ್ತಾ ಉಂಟು. ಇವತ್ತು ಬೆಳಗಿನಿಂದ ಇದು ಇಲ್ಲಿ ಶುರುವಾಗಿದೆ. 48. ನೆಕ್ಸ್ಟ್ ಯಾರ ಹತ್ರ ಬುಕ್ ಉಂಟು? 48. ಮಾತಾಜಿ ನನ್ನ ಹತ್ರ ಇದೆ. ಕೊಡ್ಲಾ? ಓದಿ ನನ್ನ ಮಾತಾಜಿ. ಹತ್ರನೇ ಇದೆ ಮಾತಾಜಿ. ಮಂಜುಳಾ ಮಾತಾಜಿ, ಸುರೇಶ್ ಮಂಜುಳಾ ಓದಿ. ಕೃಷ್ಣ ಮತ್ತು ಸತ್ಯಭಾಮೆಯರನ್ನು ಇಂದ್ರನ ರಾಜಧಾನಿಯಿಂದ ಹಿಂದಿರುಗುತ್ತಿದ್ದಾಗ ತನಗೆ ಪಾರಿಜಾತ ಗಿಡವನ್ನು ಕೊಡುವನೆಂದು ಕೃಷ್ಣನು ಮಾಡಿದ ವಾಗ್ದಾನವನ್ನು ಸತ್ಯಭಾಮೆಯು ಸ್ಮರಿಸಿಕೊಂಡಳು. ಸ್ವರ್ಗಲೋಕಕ್ಕೆ ಬಂದ ಅವಕಾಶವನ್ನು ಬಳಸಿಕೊಂಡು ಅವಳೊಂದು ಪಾರಿಜಾತ ಗಿಡವನ್ನು ಕಿತ್ತು ಗರುಡನ ಬೆನ್ನ ಮೇಲೆ ಇಟ್ಟಳು. ಒಮ್ಮೆ ನಾರದರು ಒಂದು ಪಾರಿಜಾತ ಪುಷ್ಪವನ್ನು ಕೃಷ್ಣನ ಹಿರಿಯ ಹೆಂಡತಿ ರುಕ್ಮಿಣಿಗೆ ಅರ್ಪಿಸಿದನು. ಇದರಿಂದ ಸತ್ಯಭಾಮೆಯಲ್ಲಿ ಕೀಳಿರಿಮೆ ಬೆಳೆಯಿತು. ಅವಳು ಕೃಷ್ಣನಿಂದ ಒಂದು ಪುಷ್ಪವನ್ನು ಬಯಸಿದಳು. ಕೃಷ್ಣನಿಗೆ ತನ್ನ ಪತ್ನಿಯರ ಸ್ಪರ್ಧೆಯ ಮನೋಭಾವವು ಅರ್ಥವಾಯಿತು. ಅವನು ನಸುನಗೆ ನಕ್ಕನು. ಅವನು ಓದ್ಲಾ? ಮ್ಯೂಟ್ ಮಾಡ್ಕೊಳ್ಳಿ ಮತ್ತೆ ಬೇರೆಯವರು. ಅನರ್ಹನಾಗಿ ಮಾಡುತ್ತದೆ, ಆಯ್ತಲ್ವಾ? ಅವನು ಸತ್ಯಭಾಮೆಗೆ, ನೀನು ಒಂದು ಪುಷ್ಪವನ್ನು ಮಾತ್ರ ಏಕೆ ಇಲ್ಲ, ಕೇಳಿದ್ದಿ? ಓದಿ ಬಂದಿರಿ. ಪಾರಿಜಾತ ಪುಷ್ಪದ ಒಂದು ಇಡೀ ಗಿಡವನ್ನೇ ನಿನಗೆ ಕೊಡಬೇಕೆಂದು ನನಗೆ ಆಸೆ ಎಂದನು. ವಾಸ್ತವವಾಗಿ ಸತ್ಯಭಾಮೆಯು ತನ್ನ ಕೈಗಳಿಂದಲೇ ಪಾರಿಜಾತ ಗಿಡವನ್ನು ತೆಗೆದುಕೊಳ್ಳಲು ಎಂದು ಕೃಷ್ಣನು ಸತ್ಯಭಾಮೆಯನ್ನು ಕರೆದುಕೊಂಡು ಹೋಗಿದ್ದನು. ಆದರೆ ಇಂದ್ರನು ಸೇರಿದಂತೆ ಸ್ವರ್ಗಲೋಕದ ನಿವಾಸಗಳಿಗೆ ಕಸಿವಿಸಿಯಾಯಿತು. ಪಾರಿಜಾತ ಗಿಡವು ಭೂಮಿಯಲ್ಲಿಲ್ಲ. ಅವರು ಅನುಮತಿ ಇಲ್ಲದೆ 42 ಮಾತಾಜಿ, 442 43 ಮಾತಾಜಿ, 443. ನೀವ್ ಯಾವ್ದನ್ನು ಓದ್ತೀರೋ ಗೊತ್ತಾಗ್ಲಿ. 42 ಅರ್ಧ ಆಗಿದೆ. ಲಾಸ್ಟ್ ಪ್ಯಾರಾ ಓದ್ತಾ ಇದ್ದಾರೆ ಮಾತಾಜಿ. ಲಾಸ್ಟ್ ಪ್ಯಾರಾ ಓದ್ತಾ ಇದ್ದಾರೆ. ಓದ್ಬಿಡಿ. ಪಾರಿಜಾತ ಗಿಡವು ಭೂಮಿಯಲ್ಲಿಲ್ಲ. ಅವರ ಅನುಮತಿ ಇಲ್ಲದೆ ಸತ್ಯಭಾಮೆಯು ಒಂದು ಗಿಡವನ್ನು ತೆಗೆದುಕೊಂಡಿದ್ದಳು. ಗಿಡವನ್ನು ತೆಗೆದುಕೊಂಡಿದ್ದಕ್ಕಾಗಿ ಇತರ ದೇವತೆಗಳನ್ನು ಸೇರಿಸಿಕೊಂಡು ಇಂದ್ರನು ಕೃಷ್ಣನನ್ನು ಸತ್ಯಭಾಮೆಯನ್ನು ವಿರೋಧಿಸಿದರು. ತನ್ನ ಪ್ರೀತಿಯ ಹೆಂಡತಿ ಸತ್ಯಭಾಮೆಯನ್ನು ಸಂತೋಷಪಡಿಸಲು ಕೃಷ್ಣನು ದೃಢ ಮನಸ್ಸು ಮಾಡಿ ಹಠ ಹಿಡಿದನು. ಓದ್ಲ ಮಾತಾಜಿ? ಸಾಕು, ಇನ್ನು ಬೇರೆಯವರಿಗೆ ಕೊಡುವ. ಇಲ್ಲಿ ನೆಕ್ಸ್ಟ್ ಪೇಜ್ ಟರ್ನ್ ಆಯ್ತಾ? ನೆಕ್ಸ್ಟ್ ಮಾಡ್ಬೇಕಾ ಮಾತಾಜಿ? ಬೇಡ, ಅದೇ ಇಲ್ಲಿಂದಲೇ ಸ್ಟಾರ್ಟ್. ಇವರು ಯಾರು? ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಎಲ್ಲಿಂದ ಮಾತಾಜಿ? ಯಾವ ಸ್ಟಾರ್ಟಿಂಗ್ ಇಂದಲೇ ಓದಿ. ಇದರಿಂದ ದೇವತೆಗಳಿಗೂ ಕೃಷ್ಣನಿಗೂ ಯುದ್ಧವಾಯಿತು. ಎಂದಿನಂತೆ ಕೃಷ್ಣನು ಗೆದ್ದನು. ಅವನು ವಿಜಯದ ಸಂತೋಷದಿಂದ ತನ್ನ ಪತ್ನಿಯು ಆರಿಸಿದ್ದ ಪಾರಿಜಾತ ಗಿಡವನ್ನು ಈ ಭೂಮಿಗೆ ದ್ವಾರಕೆಗೆ ತಂದನು. ಗಿಡವನ್ನು ಸತ್ಯಭಾಮೆಯ ಅರಮನೆಯ ತೋಟದಲ್ಲಿ ನೆಟ್ಟರು. ಈ ಅಸಾಧಾರಣ ಗಿಡದಿಂದಾಗಿ ಸತ್ಯಭಾಮೆಯ ತೋಟದ ಮನೆಗೆ ಅಸಾಮಾನ್ಯ ಸೌಂದರ್ಯ ಬಂದಿತು. ಪಾರಿಜಾತ ಗಿಡವು ಭೂಮಿಗೆ ಬಂದಿದ್ದರಿಂದ ಅದರ ಪರಿಮಳವು ಭೂಮಿಗೆ ಬಂದಿತು.
ಅದರ ಪರಿಮಳವನ್ನು ಜೇನನ್ನು ಅರಸಿಕೊಂಡು ಸ್ವರ್ಗದ ಹಂಸಗಳು ನೆಲಕ್ಕೆ ಬಂದವು. ಕೃಷ್ಣನ ವಿಷಯದಲ್ಲಿ ಇಂದ್ರನು ನಡೆದುಕೊಂಡ ರೀತಿಯನ್ನು ಶುಕಮುನಿಗಳು ಮೆಚ್ಚುವುದಿಲ್ಲ. ಇಂದ್ರನ ತಾಯಿಯ ಬೆಂಡೋಲೆಗಳನ್ನು ಭೌಮಾಸುರನು ತೆಗೆದುಕೊಂಡಿದ್ದನು. ತನ್ನ ಅವಾಜ್ಯ ಕರುಣೆಯಿಂದ ಅವುಗಳನ್ನು ಇಂದ್ರನಿಗೆ ಹಿಂದಿರುಗಿಸಲು ಕೃಷ್ಣನು ಸ್ವರ್ಗಲೋಕಕ್ಕೆ ಹೋಗಿದ್ದನು. ಇಂದ್ರನು ಬಹು ಸಂತೋಷದಿಂದ ಅವುಗಳನ್ನು ಸ್ವೀಕರಿಸಿದನು. ಆದರೆ ಕೃಷ್ಣನು ಲೋಕದಿಂದ ಒಂದು ಪುಷ್ಪದ ಗಿಡವನ್ನು ತೆಗೆದುಕೊಂಡಾಗ ಇಂದ್ರನು ಅವನ ಜೊತೆ ಹೋರಾಡಲು ಸಿದ್ಧನಾದನು. ಇದು ಇಂದ್ರನ ಸ್ವಾರ್ಥ. ಕೃಷ್ಣನ ಕಮಲಗಳಲ್ಲಿ ತನ್ನ ತಲೆಯನ್ನಿಟ್ಟು ಇಂದ್ರನು ಪ್ರಾರ್ಥನೆ ಮಾಡಿದನು. ಆದರೆ ತನ್ನ ಉದ್ದೇಶವು ಈಡೇರುತ್ತಲೇ ಅವನು ಬೇರೆ ವ್ಯಕ್ತಿಯಾದನು. ಪ್ರಾಪಂಚಿಕ ಮನೋಧರ್ಮದ ಮನುಷ್ಯನ ರೀತಿಯೇ ಇದು. ಅವರಿಗೆ ಸದಾ ತಮ್ಮ ಲಾಭದಲ್ಲಿಯೇ ಆಸಕ್ತಿ. ಇದಕ್ಕಾಗಿ ಅವರು ಯಾರಿಗೇ ಆಗಲಿ ಯಾವ ಬಗೆಯ ಗೌರವನ್ನಾದರೂ ಅರ್ಪಿಸುತ್ತಾರೆ. ಆದರೆ ತಮ್ಮ ವೈಯಕ್ತಿಕ ಆಸಕ್ತಿ ಮುಗಿಯುತ್ತಲೇ ಸ್ನೇಹವನ್ನು ಬಿಟ್ಟು ಬಿಡುತ್ತಾರೆ. ಈ ಸ್ವಾರ್ಥ ಸ್ವಭಾವವು ಭೂಮಿ ಮೇಲಿನ ಶ್ರೀಮಂತ ವರ್ಗದಲ್ಲಿ ಮಾತ್ರವಲ್ಲ, ಇಂದ್ರ ಮತ್ತು ಇತರ ದೇವತೆಗಳಲ್ಲಿಯೂ ಕಾಣುತ್ತದೆ. ಅತಿಯಾದ ಶ್ರೀಮಂತಿಕೆಯು ಮನುಷ್ಯನನ್ನು ಸ್ವಾರ್ಥಿಯನ್ನಾಗಿ ಮಾಡುತ್ತದೆ. ಸ್ವಾರ್ಥಿಯಾದವನು ಕೃಷ್ಣ ಪ್ರಜ್ಞೆಯನ್ನು ಅನುಷ್ಠಾನಕ್ಕೆ ತರುವುದಿಲ್ಲ. ಶುಕಮುನಿಗಳಂತಹ ಪರಮ ಭಕ್ತರು ಅವನ್ನು ಖಂಡಿಸುತ್ತಾರೆ. ಎಂದರೆ ಅತಿಯಾದ ಪ್ರಾಪಂಚಿಕ ಐಶ್ವರ್ಯವು ಮನುಷ್ಯನನ್ನು ಕೃಷ್ಣ ಪ್ರಜ್ಞೆಯ ಮುನ್ನಡೆಯಲ್ಲಿ ಅನರ್ಹನನ್ನಾಗಿ ಮಾಡುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಯಶೋಧ ಮಾತಾಜಿ ಓದಿ. ಯಶೋಧ ಇಲ್ಲವಾ? ಹರೇ ಕೃಷ್ಣ ಮಾತಾಜಿ. ಓದಿ. ಎಲ್ಲಿಂದ ಮಾತಾಜಿ? ಇಂದ್ರನನ್ನು ಲಾಸ್ಟ್ ಪ್ಯಾರಾ. ಇಂದ್ರನನ್ನು ಸೋಲಿಸಿದ ನಂತರ ಕೃಷ್ಣನು ಭೌಮ ಸುಂದರನ ವಶದಿಂದ ಬಿಡಿಸಿಕೊಂಡು ತಂದ 16,100 ಹುಡುಗಿಯರನ್ನು ಮದುವೆಯಾಗಲು ಏರ್ಪಾಟು ಮಾಡಿದನು. ತನ್ನನ್ನು 16,100 ರೂಪಗಳಲ್ಲಿ ವಿಸ್ತರಿಸಿಕೊಂಡು ಅವನು ಶುಭ ಮುಹೂರ್ತದಲ್ಲಿ ಅವರೆಲ್ಲರ ಬೇರೆ ಬೇರೆ ಸ್ಥಳಗಳಲ್ಲಿ ಏಕಕಾಲದಲ್ಲಿ ಮದುವೆಯಾದನು. ಕೃಷ್ಣನೊಬ್ಬನೇ ದೇವತಮ ಪರಮ ಪುರುಷನು, ಬೇರೆ ಯಾರೂ ಅಲ್ಲ ಎನ್ನುವ ಸತ್ಯವನ್ನು ಅವನು ಸ್ಥಾಪಿಸಿದನು. ಕೃಷ್ಣನು ದೇವತಮ ಪರಮ ಪುರುಷನಾದುದರಿಂದ ಅವನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಅವನು ಸರ್ವಶಕ್ತ, ಸರ್ವವ್ಯಾಪಿ ಮತ್ತು ಅವ್ಯಯನು. ಆದುದರಿಂದ ಈ ಲೀಲೆಯಲ್ಲಿ ಆಶ್ಚರ್ಯಕರವಾದುದು ಏನೂ ಇಲ್ಲ. ಕೃಷ್ಣನ 16,000ಕ್ಕೂ ಮೀರಿದ ರಾಣಿಯರ ಅರಮನೆಗಳಿಗೂ ಯೋಗ್ಯ ಉಪವನಗಳಿದ್ದವು, ಪೀಠೋಪಕರಣಗಳಿದ್ದವು ಮತ್ತು ಇತರ ಎಲ್ಲ ಸಾಮಗ್ರಿಗಳಿದ್ದವು. ಪ್ರಪಂಚದಲ್ಲಿ ಇದಕ್ಕೆ ಹೋಲುವ ಬೇರೊಂದು ಸೃಷ್ಟಿ ಇಲ್ಲ. ಶ್ರೀಮದ್ ಭಾಗವತದ ಈ ಕಥೆಯಲ್ಲಿ ಉತ್ಪ್ರೇಕ್ಷೆ ಇಲ್ಲ. ಕೃಷ್ಣನ ಎಲ್ಲ ರಾಣಿಯರು ಸಿರಿದೇವತೆಯಾದ ಲಕ್ಷ್ಮಿಯ ವಿಸ್ತರಣೆಗಳು. ಕೃಷ್ಣನು ಮಾತಾಜಿ ಮೇಲ್ ಮಾಡಿ. ಮಾಡಿದೀನಿ ನೋಡಿ ಮಾತಾಜಿ, ಓದಿ. ನಾನು ಅರಮನೆಯನ್ನು ಪ್ರವೇಶಿಸಿದಾಗ ಪ್ರತಿಯೊಬ್ಬ ರಾಣಿಯು ತಾನೇ ಅವನನ್ನು ಸ್ವಾಗತಿಸುತ್ತಿದ್ದಳು. ಅವನನ್ನು ಯೋಗ್ಯವಾದ ಮಂಚದ ಮೇಲೆ ಕೂಡಿಸಿ ಪೂಜೆಯ ಹಲವಾರು ವಸ್ತುಗಳನ್ನು ಅರ್ಪಿಸಿ ಗಂಗಾ ಜಲದಿಂದ ಅವನ ಕಮಲಗಳನ್ನು ತೊಳೆದು ತಾಂಬೂಲವನ್ನು ನೀಡಿ ಕಾಲುಗಳನ್ನು ಒತ್ತುವುದರಲ್ಲಿ ನಿರಂತರಾಗುತ್ತಿದ್ದರು. ಹೀಗೆ ಮನೆಯಿಂದ ದೂರವಿದ್ದು ಆಗುವ ಆಯಾಸವನ್ನು ಅವರು ಪರಿಹರಿಸುತ್ತಿದ್ದರು. ಅವನಿಗೆ ಸೊಗಸಾಗಿ ಗಾಳಿ ಬೀಸಿ ಸುಗಂಧಮಯವಾದ ಪುಷ್ಪ ತೈಲವನ್ನು ನೀಡಿ ಹೂಮಾಲೆಗಳಿಂದ ಅವನನ್ನು ಅಲಂಕರಿಸಿ ಅವನ ಕೂದಲನ್ನು ಬಾಚಿ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಹೇಳಿ ತಾವೇ ಅವನಿಗೆ ಸ್ನಾನ ಮಾಡಿಸಿ ಮತ್ತು ರುಚಿ ರುಚಿಯಾದ ಅಡಿಗೆಯನ್ನು ಬಡಿಸಿ ಪ್ರತಿಯೊಂದಕ್ಕೂ ಅವರೇ ಗಮನ ಕೊಡುತ್ತಿದ್ದರು. ಇವೆಲ್ಲವನ್ನು ಪ್ರತಿ ರಾಣಿಯು ತಾನೇ ಮಾಡುತ್ತಿದ್ದಳು. ಅವರು ಸೇವಕಿಯಾರಿಗೂ ಕಾಯುತ್ತಿರಲಿಲ್ಲ. ಎಂದರೆ ಕೃಷ್ಣ ಮತ್ತು ಅವನ ಬೇರೆ ಬೇರೆ ರಾಣಿಯರ ಗೃಹಸ್ಥ ಜೀವನ ಆದರ್ಶವಾಗಿತ್ತು. ಭೌಮಾಸುರನ ಉದ್ಧಾರ ಎಂಬ 58ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ ಮಾತಾಜಿ. ಅಷ್ಟು ಬೇಗ ಮುಗೀತಾ ಮಾತಾಜಿ? ಇವ್ರು last ಒಂದು para- ಪ್ಯಾರಾ ಸ್ಕಿಪ್ ಹಾರಿ ಮೇಲೆ ಹೋಗ್ತಾ ಪ್ಯಾರಾ ಅಂತೇಳಿ ಸ್ಕಿಪ್ ಆಗಿದೆ ಪೂರ. ಒಂದ್ ಪ್ಯಾರಾ ನಾನು ಎಲ್ಲಿ ಓದ್ತಾ ಇದ್ದಾರೆ ಅಂತ ಹುಡುಕ್ತಾನೂ ಇದ್ದೀನಿ. ಯಾವ ಬೇರೆ ಪ್ಯಾರ ಒಂದು ಪ್ಯಾರ ಹೋಗ್ತಿದಾರೆ ಹಾರಿ ಮತ್ತೆ ಹೋಗಿದೆ. ನಾನು ನೋಡುದು ಇದು ಎಲ್ಲಿಗೆ ಹಾರಿತ್ತು ಅಂತೇಳಿ ಆಲೋಚನೆ ಮಾಡ್ತಾ ಇದ್ದೇನೆ. ಅವಧಿಯ ಬೇರೆನೆ. ಸಾರಿ ಮಾತಾಜಿ. ಅವರೊಡನೆ ಬೇರೆ ಬೇರೆ ಅರಮನೆಗಳಲ್ಲಿ ವಾಸಿಸುತ್ತಿದ್ದರು. ಸಾಮಾನ್ಯ ಮನುಷ್ಯನು ತನ್ನ ಹೆಂಡತಿಯೊಡನೆ
ನೆರೆದುಕೊಳ್ಳುವಂತೆಯೇ ಕೃಷ್ಣನು ಅವರೊಡನೆ ನಡೆದುಕೊಳ್ಳುತ್ತಿದ್ದನು. ಮಾತಾಡಿ ದೇವೋತ್ತಮ ಸಾಕು. ಹರೇ ಕೃಷ್ಣ ಸಾಕು, ನೀವು ಸಾಕು. ಸಾಕು ಮಾತಾಜಿ. ನೆಕ್ಸ್ಟ್ ಬೇರೆ ಯಾರು ಓದ್ತೀರಿ? ನೆಕ್ಸ್ಟ್ ನಾನು ಓದಿ ಮಾತಾಜಿ. ಹುಡುಕ್ತಾನೆ ಇದೀನಿ, ಎಲ್ಲಿ ಓದ್ತಾ ಇದಾರೆ ಇವರು ಅಂತ. ಹೌದು ಮಾತಾಜಿ, ನನ್ಗೂ ಹಂಗೆ ಆಯ್ತು. ಕಾಣಿಸ್ಲೇ ಇಲ್ಲ ನನಗೆ. ಹೇಳಿ ಓದಿ ಮಾತಾಜಿ. ಓದಿ. ಯಾರು ಓದ್ತಾರ ಮಾತಾಜಿ? ಕೃಷ್ಣ ಮಾತಾಜಿ ಓದ್ಲಾ ಮಾತಾಜಿ? ಓದಿ ಶ್ರುತಿ ಮಾತಾಜಿ. ನೀವೇ ಓದಿ ಮಾತಾಜಿ. ಲಕ್ಷ್ಮೀ ಬೀವಿ. ಹಾ ಹಾ. ಓದಿ ಮಾತಾಜಿ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣ 16,000 ಅರಮನೆಗಳಲ್ಲಿ 16,000ಕ್ಕೂ ಹೆಚ್ಚು ಮಂದಿ ಹೆಂಡತಿಯರನ್ನು ಏಕಕಾಲದಲ್ಲಿ ಮದುವೆಯಾಗಿ ತನ್ನ ಅಸಾಧಾರಣ ಶ್ರೀಮಂತಿಕೆಯಲ್ಲಿ ಮೆರೆದರೂ ಅವನು ಸಾಮಾನ್ಯ ಮನುಷ್ಯನ ಪಾತ್ರವನ್ನೇ ನಟಿಸುತ್ತಿದ್ದನು ಎನ್ನುವುದನ್ನು ನಾವು ಯಾವಾಗಲೂ ನೆನಪಿಡಬೇಕು. ಅವರೊಡನೆ ಸಾಮಾನ್ಯ ಮನುಷ್ಯನಂತೆಯೇ ನಡೆದುಕೊಂಡನು. ಸಾಮಾನ್ಯ ಕುಟುಂಬಗಳಲ್ಲಿ ಗಂಡ ಹೆಂಡತಿಯರ ನಡುವೆ ಇರಬೇಕಾದ ಸಂಬಂಧವನ್ನೇ ಕಟ್ಟುನಿಟ್ಟಾಗಿ ಪಾಲಿಸಿದನು. ಆದುದರಿಂದ ಪರಬ್ರಹ್ಮನಾದ ದೇವೋತ್ತಮ ಪರಮ ಪುರುಷನ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳುವುದು ಬಹು ಕಷ್ಟ. ಬ್ರಹ್ಮ ಮತ್ತು ಇತರ ದೇವತೆಗಳಿಗೂ ಪ್ರಭುವಿನ ದಿವ್ಯ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಕೃಷ್ಣನ ಪತ್ನಿಯರು ಎಷ್ಟು ಸೌಭಾಗ್ಯವತಿಯರೆಂದರೆ ಅವರು ಪರಮ ದೇವೋತ್ತಮ ಪರಮ ಪುರುಷನನ್ನು ಪತ್ನಿಯನ್ನಾಗಿ ಪಡೆದಿದ್ದರು. ಆದರೆ ಅವರ ಪತಿಯ ವ್ಯಕ್ತಿತ್ವವನ್ನು ಬ್ರಹ್ಮನಂತಹ ದೇವತೆಗಳಿಗೂ ಕೂಡ ಅರಿಯಲಾಗಲಿಲ್ಲ. ದೇವೋತ್ತಮ ಪರಮ ಪುರುಷನನ್ನು ಮದುವೆಯಾದದ್ದು ಕೃಷ್ಣನ ಹೆಂಡತಿಯರ ಅದೃಷ್ಟ. ಧನ್ಯವಾದ ಮಾತಾಜಿ. ನೆಕ್ಸ್ಟ್ ಓದಿ ಮಾತಾಜಿ. ಹರೇ ಕೃಷ್ಣ. ಯಾರೋ ಓದ್ತೇನೆ ಅಂತ ಹೇಳಿದ್ರು. ಓದಿ ಮಾತಾಜಿ. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಇದು ಲಾಸ್ಟ್ ಪ್ಯಾರ ಅಲ್ಲ ಮಾತಾಜಿ? ಹೌದು. ಹಾ. ಗಂಡ ಹೆಂಡತಿಯರಾಗಿ ಅವರ ನಡವಳಿಕೆಯಲ್ಲಿ ಕೃಷ್ಣನು ಅವನ ಹೆಂಡತಿಯರು ಮುಗುಳ್ನಗೆ ನಗುವುದು, ಮಾತನಾಡುವುದು, ತಮಾಷೆ ಮಾಡುವುದು, ಆಲಂಕಿಸಿಕೊಳ್ಳುವುದು ಇತ್ಯಾದಿಗಳೆಲ್ಲವನ್ನು ಮಾಡುತ್ತಿದ್ದರು. ಅವರ ದಾಂಪತ್ಯ ಬಾಂಧವ್ಯವು ಸದಾ ಬೆಳೆಯುತ್ತಲೇ ಹೋಯಿತು. ಹೀಗೆ ಕೃಷ್ಣನು ಅವನ ರಾಣಿಯರು ತಮ್ಮ ಗೃಹಸ್ಥ ಜೀವನದಲ್ಲಿ ಅಲೌಕಿಕ ಸುಖವನ್ನು ಅನುಭವಿಸಿದರು. ಪ್ರತಿಯೊಬ್ಬ ರಾಣಿಯ ಸೇವೆಗಾಗಿಯೂ ಸಾವಿರಾರು ಮಂದಿ ಸೇವಕಿಯರಿದ್ದರು. ರಾಣಿಯರು ತಾವೇ ಸ್ವತಃ ಕೃಷ್ಣನ ಸೇವೆಯನ್ನು ಮಾಡುತ್ತಿದ್ದರು. ಕೃಷ್ಣನು ಅರಮನೆಯನ್ನು ಪ್ರವೇಶಿಸಿದಾಗ ಪ್ರತಿಯೊಬ್ಬ ರಾಣಿಯು ತಾನೇ ಅವನನ್ನು ಸ್ವಾಗತಿಸುತ್ತಿದ್ದಳು. ಅವನನ್ನು ಯೋಗ್ಯವಾದ ಮಂಚದ ಮೇಲೆ ಕೂಡಿಸಿ ಪೂಜೆಯ ಹಲವಾರು ವಸ್ತುಗಳನ್ನು ಅರ್ಪಿಸಿ ಗಂಗಾಜಲದಿಂದ ಅವನ ಚರಣ ಕಮಲಗಳನ್ನು ತೊಳೆದು ತಾಂಬೂಲವನ್ನು ನೀಡಿ ಕಾಲುಗಳನ್ನು ಒತ್ತುವುದರಲ್ಲಿ ನಿರತರಾಗುತ್ತಿದ್ದರು. ಹೀಗೆ ಮನೆಯಿಂದ ದೂರವಿದ್ದು ಆಗುವ ಆಯಾಸವನ್ನು ಅವರು ಪರಿಹರಿಸುತ್ತಿದ್ದರು. ಅವನಿಗೆ ಸೊಗಸಾಗಿ ಗಾಳಿ ಬೀಸಿ ಸುಗಂಧಮಯವಾದ ಪುಷ್ಪ ತೈಲವನ್ನು ನೀಡಿ ಹೂಮಾಲೆಗಳಿಂದ ಅವನನ್ನು ಅಲಂಕರಿಸಿ ಅವನ ಕೂದಲನ್ನು ಬಾಚಿ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಹೇಳಿ ತಾವೇ ಅವನಿಗೆ ಸ್ನಾನ ಮಾಡಿಸಿ ಮತ್ತು ರುಚಿ ರುಚಿಯಾದ ಅಡಿಗೆಯನ್ನು ಬಡಿಸಿ ಪ್ರತಿಯೊಂದಕ್ಕೂ ಅವರೇ ಗಮನ ಕೊಡುತ್ತಿದ್ದರು. ಇವೆಲ್ಲವನ್ನು ಪ್ರತಿ ರಾಣಿಯು ತಾನೇ ಮಾಡುತ್ತಿದ್ದಳು. ಅವರು ಸೇವಕಿಯರಾರಿಗೂ ಕಾಯುತ್ತಿರಲಿಲ್ಲ. ಎಂದರೆ ಕೃಷ್ಣ ಮತ್ತು ಅವನ ಬೇರೆ ಬೇರೆ ರಾಣಿಯರ ಗೃಹಸ್ಥ ಜೀವನ ಆದರ್ಶವಾಗಿತ್ತು. ಭೌಮಾಸುರನ ಉದ್ಧಾರ ಎಂಬ 58ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಭೌಮಾಸುರನ ವಧೆ ಆದಾಗೆ ಉದ್ಧಾರ ಮಾಡಿದಾಗ ಇಲ್ಲಿ ನನ್ನನ್ನು ಕೃಷ್ಣ ಪರೀಕ್ಷೆ ಮಾಡ್ತಾ ಇದ್ದ. ಸ್ಟಾರ್ಟ್ ಮಾಡಿ ಮಾತಾಜಿ. ಯಾವುದೇ ತನ್ನ ಉಪಾಯಗಳು ಯಾವುದೇ ಕೃಷ್ಣನ ವಿರುದ್ಧವಾಗಿ ಫಲಿಸುವುದಿಲ್ಲ ಅಂತೇಳಿ ಭೌಮಾಸುರನಿಗೆ ಈಗ ಗೊತ್ತಾಗಿತ್ತು. ಲಾಸ್ಟ್ ಅವನು ಮಾಡಿದ ಎಲ್ಲ ಪ್ರಯತ್ನ ಎಲ್ಲ ವೇಸ್ಟ್ ಆಯ್ತು. ಈಗ ಅವನು ತ್ರಿಶೂಲ ತೆಗೆದುಕೊಂಡು ಕಡೆಯ ಬಾರಿಗೆ ಒಂದು ಪ್ರಯತ್ನ ಮಾಡುವ ಅಂತೇಳಿ ಮಾಡ್ತಾ ಇದ್ದಾನೆ ಭೌಮಾಸುರ. ಆದ್ರೆ ಕೃಷ್ಣನ ಕೌಶಲ್ಯ ಅದು ಎಷ್ಟಿತ್ತೆ ಅಂತ ಹೇಳಿದ್ರೆ ಭೌಮಾಸುರನ ಆ ತ್ರಿಶೂಲವನ್ನು ಮುಟ್ಟುವ ಮೊದಲೇ ಕೃಷ್ಣನ ಸುದರ್ಶನ ಚಕ್ರ ಬಂದು ಅವನ ತಲೆಯನ್ನು ಕತ್ತರಿಸಿ ಕರ್ಣಾಭರಣಗಳಿಂದ ಕಿರೀಟಗಳಿಂದ ಬೆಳಗುತ್ತಿದ್ದ ಅವನ ತಲೆ ಈಗ ರಣಭೂಮಿಯಲ್ಲಿ ಬಂದು ಬಿದ್ದಿತ್ತು. ಭೌಮಾಸುರನನ್ನು ಕೊಂದಾಗ ರಾಕ್ಷಸನ ನಂಟರೆಲ್ಲ ನಿರಾಸೆಯಿಂದ ಅರಚಿಕೊಳ್ಳಲಿಕ್ಕೆ ಬೊಬ್ಬೆ ಹೊಡೆಯಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರಭುವಿನ ಧೀರ ಕಾರ್ಯಗಳನ್ನು ಹೊಗಳಲು ಪ್ರಾರಂಭಿಸಿದ್ರು. ಅವಕಾಶವನ್ನು ಬಳಸಿಕೊಂಡು ಸ್ವರ್ಗಲೋಕದ ದೇವತೆಗಳು ಎಲ್ಲ ಪ್ರಭುಗಳ ಮೇಲೆ ಹೂಮಲೆಗಳನ್ನು ಗೆರೆದರು. ಆ ಸಮಯದಲ್ಲಿ
ಭೂದೇವಿಯು ವೈಜಂತಿಯ ಆಭರಣಗಳ ಮಾಲೆಯೊಡನೆ ಕೃಷ್ಣನ ಮುಂದೆ ಬಂದು ನಿಲ್ತಾಳೆ. ಬಂದು ಆ ಮಾಲೆಯನ್ನು ಹಾಕ್ತಾಳೆ, ವೈಜಯಂತಿ ಮಾಲೆ. ಆಭರಣಗಳು ಮತ್ತು ಬಂಗಾರದಿಂದ ಅಲಂಕೃತವಾದ ಅತಿಥಿಗ ಬೆಂಡೋಳೆಗಳನ್ನು ಹಿಂದಿರುಗಿಸಿದಳು. ವರುಣನ ಛತ್ರಿಯನ್ನು ಹಿಂದಕ್ಕೆ ಕೊಟ್ಲು. ಇದಾದ ನಂತರ ಅವಳು ಇನ್ನೊಂದು ಅಮೂಲ್ಯ ಆಭರಣವನ್ನು ಕೃಷ್ಣನಿಗೆ ಅರ್ಪಿಸಿದ್ಳು. ಅನಂತರ ಭೂದೇವಿಯು ಅತ್ಯುನ್ನತ ದೇವತೆಗಳು ಪೂಜಿಸುವ ಮತ್ತು ಜಗತ್ತಿನ ಪ್ರಭುವಾದ ಪರಮ ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾಳೆ. ಅವಳು ಸಾಷ್ಟಾಂಗ ನಮಸ್ಕಾರ ಮಾಡ್ತಾಳೆ. ಭಕ್ತಿಯ ಆನಂದ ಉನ್ಮಾದದಲ್ಲಿ ಮಾತನಾಡಲು ಪ್ರಾರಂಭಿಸ್ತಾಳೆ. ಶಂಖ ಚಕ್ರ ಗದಾ ಪದ್ಮಗಳನ್ನು ಯಾವಾಗಲೂ ಧರಿಸುತ್ತಿರುವ ಎಲ್ಲಾ ದೇವತೆಗಳ ಪ್ರಭುವಾದ ಪ್ರಭುವಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳು ಅಂತ ಹೇಳ್ತಾಳೆ. ಆ ಪ್ರಣಾಮಗಳನ್ನು ಅರ್ಪಿಸ್ತಾಳೆ ಅವಳು. ದಯವಿಟ್ಟು ನನ್ನ ಈ ಗೌರವಪೂರ್ವಕ ಪ್ರಣಾಮಗಳನ್ನು ಸ್ವೀಕರಿಸು. ಪ್ರಿಯ ಪ್ರಭು, ನೀನು ಪರಮಾತ್ಮ. ನೀನು ನಿನ್ನ ಭಕ್ತರ ಆಶೋತ್ತರಗಳನ್ನು ಈಡೇರಿಸಲು ಹಲವು ದಿವ್ಯ ಅವತಾರಗಳಲ್ಲಿ ಇಳಿದು ಬಂದಿದೆಯಾ. ನಿನ್ನ ಅವತಾರಗಳು ಆ ಭಕ್ತರ ಪೂಜ್ಯ ಭಾವನೆಯ ಆಸೆಗಳಿಗೆ ಅದು ಸೂಕ್ತವಾಗಿದೆ. ದಯವಿಟ್ಟು ನೀನು ನನ್ನ ಗೌರವಪೂರ್ವಕವಾದ ಪ್ರಣಾಮಗಳನ್ನು ಸ್ವೀಕರಿಸು ಅಂತ ಹೇಳ್ತಾರೆ. ಪ್ರಿಯ ಪ್ರಭು, ನಿನ್ನ ನಾಭಿಯಿಂದ ಕಮಲದ ಹೂ ಬೆಳೀತದೆ. ಸದಾ ನೀನು ಕಮಲದ ಹೂಗಳ ಹಾರದಿಂದ ನೀನು ಅಲಂಕೃತನಾಗಿ ಇದ್ದೀಯಾ. ನಿನ್ನ ಕಣ್ಣುಗಳು ಕೂಡ ಕಮಲದ ದಳಗಳಂತೆ ಇದೆ. ಇತರ ಕಣ್ಣುಗಳಿಗೆ ಕೂಡ ಅದು ಸಂತೋಷವನ್ನು ಕೊಡ್ತದೆ. ನಿನ್ನ ಕಣ್ಣುಗಳು, ಚರಣ ಕಮಲಗಳು ಎಷ್ಟು ಮೃದುವಾಗಿ ಸೂಕ್ಷ್ಮವಾಗಿದೆ. ಅದನ್ನು ನಿನ್ನ ಪರಿಶುದ್ಧ ಭಕ್ತರು ಅವುಗಳನ್ನು ಪೂಜಿಸ್ತಾರೆ. ನಿನ್ನ ಚರಣ ಕಮಲಗಳು ಅವರ ಕಮಲ ಸಾದೃಶ್ಯ ಹೃದಯಗಳನ್ನು ಸಮಾಧಾನಗೊಳಿಸ್ತದೆ. ನಾನು ಮತ್ತೆ ಮತ್ತೆ ಗೌರವ ಪೂರ್ವಕವಾಗಿ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಎಲ್ಲಾ ಬಗೆಯ ಧರ್ಮ, ಕೀರ್ತಿ, ಶ್ರೀಮಂತಿಕೆ, ವಿದ್ಯೆ ಮತ್ತು ತ್ಯಾಗಗಳು ಅದೆಲ್ಲ ನಿನಗೆ ಸೇರಿದ್ದು. 5 ಶ್ರೀಮಂತಿಕೆಗಳ ಆಶ್ರಯನು ನೀನು ಸರ್ವವ್ಯಾಪ್ತಿಯಾಗಿದ್ಯಾ. ವಸುದೇವನ ಮಗನಾಗಿ ನೀನು ಕಾಣಿಸಿಕೊಂಡಿದ್ದೀಯಾ. ಆದುದರಿಂದ ನಿನಗೆ ಗೌರವಪೂರ್ವಕವಾದ ಪ್ರಣಾಮಗಳನ್ನು ಸ್ವೀಕರಿಸು. ನೀನು ದೇವೋತ್ತಮ ಪರಮಪುರುಷ ಮೂಲನಾಗಿದ್ದೀಯಾ. ಎಲ್ಲಾ ಕಾರಣಗಳಿಗೆ ಕಾರಣನು ನೀನೇ. ನೀನು ಮಾತ್ರ ಎಲ್ಲಾ ವಿದ್ಯೆಯ ಆಗರ ಕೂಡ. ನಿನಗೆ ನಾನು ಗೌರವಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸ್ತೇನೆ. ನಿನಗೆ ಜನ್ಮವಿಲ್ಲ. ನೀನು ಸಮಸ್ತ ಬ್ರಹ್ಮಾಂಡದ ತಂದೆ. ಎಲ್ಲಾ ಬಗೆಯ ಶಕ್ತಿಗಳಿಗೆ ನೀನೇ ಆಗರ. ನೋಡಿ, ಎಲ್ಲಾ ಬ್ರಹ್ಮಾಂಡಗಳಿಗೂ ನೀನೇ ತಂದೆ, ಎಲ್ಲ ಕಡೆಗೂ ನೀನೇ ಆಗರ, ನೀನೇ ಸರ್ವ ಕಾರಣ. ಈಶ್ವರ ಪರಮಕೃಷ್ಣ, ನೀನೇ ಮೊದಲು. ಈ ಜಗತ್ತಿನ ಅಭಿವ್ಯಕ್ತಿಗೆ ಎಲ್ಲದಕ್ಕೂ ನೀನೇ ಕಾರಣ. ಬ್ರಹ್ಮಾಂಡದ ಕಾರಣನು ಕೂಡ ನೀನೇ, ಪರಿಣಾಮ ಕೂಡ ಅದರದು ನೀನೇ. ಆದ್ರಿಂದ ನಿನಗೆ ಭಕ್ತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಆ ಪ್ರಿಯ ಪ್ರಭು ಬ್ರಹ್ಮ, ವಿಷ್ಣು, ಶಿವ ಇವರು ಕೂಡ ನಿನ್ನಿಂದ ಸ್ವತಂತ್ರರಲ್ಲ. ನಿನ್ನ ಅಪ್ಪನೆಯನ್ನೇ ಕೇಳಿ ಅವರು ಕೆಲಸವನ್ನು ಮಾಡ್ಬೇಕು. ಬ್ರಹ್ಮಾಂಡವನ್ನು ಸೃಷ್ಟಿಸಿದಾಗ ಬ್ರಹ್ಮನು ನಿನ್ನ ರಾಜಸ ಸ್ವರೂಪವಾಗಿ ಅವನನ್ನು ಸೃಷ್ಟಿಸುತ್ತಿ ಬ್ರಹ್ಮಾಂಡವನ್ನು ಪಾಲಿಸಬೇಕಾದಾಗ ಎಲ್ಲಾ ಸಾತ್ವಿಕ ಗುಣವಾದ ಆಗರವಾದ ವಿಷ್ಣುವಿನ ವಿಸ್ತರಣೆ ಮಾಡಿಕೊಳ್ತೀಯಾ. ಹಾಗೆಯೇ ನೀನು ತಾಮಸ ಗುಣದ ಪ್ರಭುವಾದ ಆ ಶಿವನಿಗೆ ಇಡೀ ಸೃಷ್ಟಿಯನ್ನು ನಾಶ ಮಾಡುತ್ತೀಯೇ. ಹೀಗೆ ಪ್ರಕೃತಿಯ ಈ 3 ಗುಣಗಳನ್ನು ಸೃಷ್ಟಿಸಿದ್ರು ನಿನ್ನ ದಿವ್ಯ ಸ್ಥಾನ ಎಂದೆಂದಿಗೂ ಅದು ಹಾಗೆಯೇ ಉಳಿತದೆ. ಸಾಮಾನ್ಯ ಜೀವಿಗಳಂತೆ ನೀನು ಈ ಭೌತಿಕ ಪ್ರಕೃತಿಯ 3 ಗುಣಗಳಿಗೆ ಎಂದೂ ಸಿಕ್ಕಿಕೊಳ್ಳುವುದಿಲ್ಲ. ವಾಸ್ತವವಾಗಿ ಪ್ರಭು, ನೀನೇ ಭೌತಿಕ ಪ್ರಕೃತಿ, ನೀನೇ ವಿಶ್ವದ ತಂದೆ. ಪ್ರಕೃತಿ ಮತ್ತು ಪ್ರಕೃತಿಯ ಸೃಷ್ಟಿಕರ್ತ ಕೂಡ ನೀನೇ. ನೀನು ನಿರಂತರ ಕಾಲವೂ ಕೂಡ ನೀನೇ. ನೀನು ಸದಾ ಯಾವಾಗ್ಲೂ ಭೌತಿಕ ಚಟುವಟಿಕೆಗಳನ್ನು ಮೀರಿದವ. ಪೃಥ್ವಿ, ಅಪ್ಪು ಅಂದ್ರೆ ಅಗ್ನಿ, ತೇಜಸ್ಸು, ವಾಯು, ಆಕಾಶ, ಈ 5 ಇಂದ್ರಿಯ ವಸ್ತುಗಳು ಒಟ್ಟಿಗೆ, ಮತ್ತೆ ಮನಸ್ಸು, ಇಂದ್ರಿಯಗಳು ಹಾಗೂ ಅವುಗಳ ದೇವತೆಗಳು, ಅಹಂ, ಸಮಸ್ತ ಭೌತಿಕ ಶಕ್ತಿ, ಇವೆಲ್ಲವೂ ಕೂಡ ಇಂದ್ರಿಯ ಗ್ರಾಹ್ಯವಾದ ಈ ಜಗತ್ತಿನಲ್ಲಿ ಎಲ್ಲಾ ಚರಚರಕ್ಕೆ ನೀನೇ ಆಧಾರ. ಎಲ್ಲವನ್ನೂ ನೀನೇ ಸೃಷ್ಟಿಸಿದ್ದೀರಿ. ಆದ ಕಾರಣ ಯಾವುದನ್ನು ಕೂಡ ನಿನ್ನಿಂದ ಬೇರ್ಪಡಿಸಲು ಆಗುವುದಿಲ್ಲ.
ನೀನು ದಿವ್ಯ ನೆಲೆಯಲ್ಲಿ ಸ್ಥಿತನಾಗಿರುವ ಕಾರಣ ಯಾವುದೇ ಲೌಕಿಕ ಅಂಶವನ್ನು ನಿನ್ನ ವ್ಯಕ್ತಿತ್ವದ ಜೊತೆಗೆ ಗುರುತಿಸಿ ಹೇಳುವಂತೆ ಇಲ್ಲ. ಎಲ್ಲವೂ ಕೂಡ ನಿನ್ನೊಡನೆ ಒಂದಾಗಿದೆ, ಆದರೂ ಬೇರೆಯಾಗಿದೆ. ನಿನ್ನಿಂದ ಎಲ್ಲವನ್ನು ಬೇರ್ಪಡಿಸಿಕೊಳ್ಳಲು ಪ್ರಯತ್ನಿಸುವ ತತ್ವಶಾಸ್ತ್ರಜ್ಞರು ನಿಶ್ಚಯವಾಗಿಯೂ ತಪ್ಪು ಅಭಿಪ್ರಾಯ. ಪ್ರಿಯ ಪ್ರಭು, ಅಲ್ಲಿ ಭಗದತ್ತನೆಂಬ ಈ ಹುಡುಗನು ನನ್ನ ಮಗನ ಮಗ. ಅವನ ತಂದೆಯ ಸಾವಿನಿಂದ ಉಂಟಾದ ಭಯಂಕರ ಸನ್ನಿವೇಶ ಅವನ ಮೇಲೆ ದೊಡ್ಡ ಪರಿಣಾಮವನ್ನೇ ಉಂಟು ಮಾಡಿದೆ. ಅವನಿಗೀಗ ದಿಗ್ಭ್ರಮೆಯಾಗಿದೆ. ನಿನ್ನ ಚರಣ ಕಮಲಗಳಲ್ಲಿ ಶರಣಾಗತನಾಗಲು ಅವನನ್ನು ಕರೆದುಕೊಂಡು ಬಂದಿದ್ದೇನೆ. ಈ ಬಾಲಕನಿಗೆ ಆಶ್ರಯವನ್ನು ನೀಡು. ನಿನ್ನ ಚರಣ ಕಮಲಗಳ ಆಶೀರ್ವಾದವನ್ನು ಅವನಿಗೆ ಕರುಣಿಸು ಅಂತ ಬೇಡಿಕೊಳ್ತೇನೆ. ಅವನ ತಂದೆಯ ಪಾಪಕರ್ಮಗಳ ಫಲದಿಂದ ಅವನು ಬಿಡುಗಡೆಯಾಗಲಿ ಅಂತ ಹೇಳಿ ಅವನನ್ನು ನಿನ್ನ ಬಳಿಗೆ ಕರೆತಂದಿದ್ದೇನೆ. ಭೂಮಾತೆಯ ಈ ಪ್ರಾರ್ಥನೆಯನ್ನು ಕೇಳಿದ ಕೃಷ್ಣನು ಕೂಡಲೇ ಎಲ್ಲಾ ಭಯಂಕರ ಸನ್ನಿವೇಶಗಳಲ್ಲಿಯೂ ಅವನನ್ನು ರಕ್ಷಿಸುವ ಭರವಸೆಯನ್ನು ನೀಡ್ತಾನೆ. ಅವನು ಭಗದತ್ತನಿಗೆ ಹೆದರಿಕೊಳ್ಬೇಡ ಅಂತ ಹೇಳಿದನು. ನಂತರ ಎಲ್ಲಾ ಬಗೆಯ ಶ್ರೀಮಂತಿಗಳಿಂದ ತುಂಬಿದ ಭೌಮಾಸುರನ ಅರಮನೆಯನ್ನು ಪ್ರವೇಶಿಸ್ತಾನೆ. ಭೌಮಾಸುರನ ಅಪಹರಿಸಿ ಬಂದಿಗಳನ್ನಾಗಿ ಇಟ್ಟುಕೊಂಡಿದ್ದ 16,100 ಮಂದಿ ತರುಣಿಯರನ್ನು, ಆ ರಾಜಕುಮಾರಿಯನ್ನು ನೋಡ್ತಾನೆ. ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಅರಮನೆಯನ್ನು ಪ್ರವೇಶಿಸುವುದನ್ನು ಕಂಡ ರಾಜಕುಮಾರಿಯರು ಅವನ ಚೆಲುವಿಗೆ ಮನಸೋಗ್ತಾರೆ. ಅವನ ನಿಷ್ಕಾರಣ ಆ ಕಾರುಣ್ಯಕ್ಕಾಗಿ ಬೇಡಿಕೊಳ್ತಾನೆ. ಯಾವುದೇ ಹಿಂಜರಿಕೆ ಇಲ್ಲದೆ ಕೃಷ್ಣನನ್ನು ತಮ್ಮ ಪತಿಯನ್ನಾಗಿ ಸ್ವೀಕರಿಸಲು ಮನಸ್ಸಿನಲ್ಲಿ ನಿರ್ಧರಿಸಿದ್ರು ಅವರೆಲ್ಲ. ಅವರಲ್ಲಿ ಪ್ರತಿಯೊಬ್ಬಳು ಕೃಷ್ಣನು ತನ್ನ ಪತಿಯಾಗಲಿ ಅಂತ ಹೇಳಿ ಪ್ರಾರ್ಥಿಸ್ತಾರೆ. ಶ್ರದ್ಧೆಯಿಂದ ಮತ್ತು ಗಂಭೀರವಾಗಿ ಅವರು ಪರಿಶುದ್ಧ ಭಕ್ತಿಯಿಂದ ಅವರ ಹೃದಯಗಳನ್ನು ಕೃಷ್ಣನ ಚರಣ ಕಮಲಗಳಲ್ಲಿ ಅರ್ಪಿಸ್ತಾರೆ. ಪ್ರತಿಯೊಬ್ಬರ ಹೃದಯದಲ್ಲಿ ಕೂಡ ಪರಮಾತ್ಮನಾಗಿ ಕೃಷ್ಣನು ಅವನ ಪರಿಶುದ್ಧ ಭಕ್ತಿಯನ್ನು ಅರ್ಥ ಮಾಡಿಕೊಳ್ತಾನೆ. ಅವರನ್ನೆಲ್ಲ ತನ್ನ ಪತ್ನಿಯರನ್ನಾಗಿ ಸ್ವೀಕರಿಸಲಿಕ್ಕೆ ಒಪ್ಪುತ್ತಾನೆ. ಅವನು ಅವರಿಗೆ ಯೋಗ್ಯವಾದ ಉಡುಪುಗಳನ್ನು, ಒಡವೆಗಳನ್ನು ಕೊಡಲು ಏರ್ಪಾಡು ಮಾಡ್ತಾನೆ. ಪಲ್ಲಕ್ಕಿಯಲ್ಲಿ ಕೂಡಿಸಿ ಪ್ರತಿಯೊಬ್ಬಳನ್ನು ದ್ವಾರಕೆಗೆ ಕಳಿಸ್ತಾನೆ. ಅರಮನೆಯಿಂದ ರಥಗಳು, ಕುದುರೆಗಳು, ಆಭರಣಗಳು ಮತ್ತು ಹಣದ ರೂಪದಲ್ಲಿ ಮಿತಿ ಇಲ್ಲದಷ್ಟು ಸಿರಿಯನ್ನು ಸಂಗ್ರಹಿಸ್ತಾನೆ. ಒಂದಕ್ಕೆ 4 ದಂತಗಳಿದ್ದ 50 ಬಿಳಿಯ ಆನೆಗಳನ್ನು ದ್ವಾರಕೆಗೆ ಕಳಿಸಿಕೊಡ್ತಾನೆ. ಈ ಘಟನೆಯ ನಂತರ ಕೃಷ್ಣನು ಸತ್ಯಭಾಮೆಯು ಸ್ವರ್ಗಲೋಕದ ರಾಜಧಾನಿಯಾದ ಅಮರಾವತಿಗೆ ಹೋಗ್ತಾರೆ. ಅಲ್ಲಿ ಸ್ವರ್ಗದಾರ ಇಂದ್ರ ಮತ್ತು ಅವನ ಪತ್ನಿ ಸಚಿದೇವಿಯವರ ಅರಮನೆಯನ್ನು ಪ್ರವೇಶಿಸ್ತಾನೆ. ಇಂದ್ರ ಮತ್ತು ಸಚಿದೇವಿಯರು ಅವರನ್ನು ಸ್ವಾಗತಿಸ್ತಾರೆ. ಕೃಷ್ಣನು ಇಂದ್ರನಿಗೆ ಆದಿತ್ಯ ಬೆಂಡೋಲೆಗಳನ್ನು ಕೊಟ್ಟನು. ಕೃಷ್ಣ ಮತ್ತು ಸತ್ಯಭಾಮೆಯವರು ಇಂದ್ರನ ರಾಜಧಾನಿಯಿಂದ ಹಿಂದಿರುಗುತ್ತಿದ್ದಾಗ ತನಗೆ ಪಾರಿಜಾತದ ಗಿಡ ಕೊಡುವೆನೆಂದು ಕೃಷ್ಣನು ಮಾಡಿದ ವಾಗ್ದಾನವನ್ನು ಇಲ್ಲಿ ಸತ್ಯಭಾಮೆ ಸ್ಮರಿಸಿಕೊಳ್ತಾಳೆ. ಸ್ವರ್ಗಲೋಕಕ್ಕೆ ಬಂದ ಅವಕಾಶವನ್ನು ಬಳಸಿಕೊಂಡು ಅವಳೊಂದು ಪಾರಿಜಾತ ಗಿಡವನ್ನು ಕಿತ್ತು ಗರುಡನ ಬೆನ್ನ ಮೇಲೆ ಇಡ್ತಾಳೆ. ಒಮ್ಮೆ ನಾರದರು ಒಂದು ಪಾರಿಜಾತ ಪುಷ್ಪವನ್ನು ಕೃಷ್ಣನ ಹಿರಿಯ ಹೆಂಡತಿ ರುಕ್ಮಣಿಗೆ ಅರ್ಪಿಸಿದ್ರು. ಇದರಿಂದ ಸತ್ಯಭಾಮೆಯಲ್ಲಿ ಕೀಳಿರಿಮೆ ಉಂಟಾಯಿತು. ಅವಳು ಕೃಷ್ಣನಿಂದ ಒಂದು ಪುಷ್ಪವನ್ನು ಬಯಸಿದ್ಲು. ಕೃಷ್ಣನಿಗೆ ತನ್ನ ಪತ್ನಿಯರ ಸ್ಪರ್ಧೆಯ ಮನೋಭಾವ ಎಲ್ಲ ಅರ್ಥವಾಯಿತು. ಅವನು ನಕ್ಕು ಸತ್ಯಭಾಮೆಗೆ, ನೀನು ಒಂದು ಪುಷ್ಪವನ್ನು ಮಾತ್ರ ಏಕೆ ಕೇಳ್ತಿ? ನಿನಗೆ ಪಾರಿಜಾತ ಪುಷ್ಪಗಳ ಒಂದು ಗಿಡವನ್ನೇ ನಿನಗೆ ಕೊಡಬೇಕೆಂದು ನನಗೆ ಆಸೆ ಅಂತ ಹೇಳ್ತಾನೆ. ವಾಸ್ತವವಾಗಿ ಸತ್ಯಭಾಮೆಯು ತನ್ನ ಕೈಗಳಿಂದಲೇ ಪಾರಿಜಾತ ಗಿಡವನ್ನು ತೆಗೆದುಕೊಳ್ಳಲಿ ಎಂದು ಕೃಷ್ಣನು ಸತ್ಯಭಾಮೆಯನ್ನು ಕರೆದುಕೊಂಡು ಹೋಗಿದ್ದ. ಆದರೆ ಇಂದ್ರನು ಸೇರಿದಂತೆ ಸ್ವರ್ಗಲೋಕದ ನಿವಾಸಿಗಳಿಗೆ ಈಗ ಕಸಿಬಿಸಿಯಾಯಿತು. ಪಾರಿಜಾತ ಗಿಡವು ಭೂಮಿಯಲ್ಲಿ ಇಲ್ಲ. ಅವರ ಅನುಮತಿ ಇಲ್ಲದೆ ಸತ್ಯಭಾಮೆಯು ಒಂದು ಗಿಡವನ್ನು ತೆಗೆದುಕೊಂಡಿದ್ದಾಳೆ. ಗಿಡವನ್ನು ತೆಗೆದುಕೊಂಡದ್ದಕ್ಕಾಗಿ ಇತರ ದೇವತೆಗಳನ್ನು ಸೇರಿಸಿಕೊಂಡು ಇಂದ್ರನು ಕೃಷ್ಣನನ್ನು ಸತ್ಯಭಾಮೆಯನ್ನು ವಿರೋಧಿಸಿದನು. ತನ್ನ ಪ್ರೀತಿಯ ಹೆಂಡತಿ ಸತ್ಯಭಾಮೆಯನ್ನು ಸಂತೋಷಪಡಿಸಲು ಕೃಷ್ಣನು ದೃಢ ಮನಸ್ಸು ಮಾಡಿ ಹಠ ಹಿಡಿದನು. ಇದರಿಂದ ದೇವತೆಗಳಿಗೂ ಕೃಷ್ಣನಿಗೂ ಅಲ್ಲಿ ಯುದ್ಧ ಆಯಿತು. ಎಂದಿನಂತೆ ಕೃಷ್ಣನೇ ಗೆದ್ದ. ಅವನ ವಿಜಯದ ಸಂತೋಷದಿಂದ ತನ್ನ ಪತ್ನಿಯು ಆರಿಸಿದ ಪಾರಿಜಾತ ಗಿಡವನ್ನು ಈ ಭೂಮಿಗೆ ದ್ವಾರಕೆಗೆ ತರ್ತಾರೆ. ಗಿಡವನ್ನು ಸತ್ಯಭಾಮೆಯ ಅರಮನೆಯ ತೋಟದಲ್ಲಿ ನೆಡ್ತಾರೆ. ಆ ಸಾಧಾರಣ ಗಿಡದಿಂದಾಗಿ ಸತ್ಯಭಾಮೆಯ ತೋಟದ ಮನೆಗೆ ಅಸಾಮಾನ್ಯ ಸೌಂದರ್ಯ ಬಂದಿತು. ಪಾರಿಜಾತ ಗಿಡವು ಭೂಮಿಗೆ ಬಂದಿದ್ದರಿಂದ ಅದರ ಪರಿಮಳವು ಭೂಮಿಗೆ ಬಂತು.
ಪರಿಮಳವನ್ನು ಜೇನನ್ನು ಆರಿಸಿಕೊಂಡು ಸ್ವರ್ಗದ ಅಂಶಗಳು ಎಲ್ಲ ನೆಲಕ್ಕೆ ಬಂದವು. ಕೃಷ್ಣನ ವಿಷಯದಲ್ಲಿ ಇಂದ್ರನು ನಡೆದುಕೊಂಡ ರೀತಿಯನ್ನು ಸುಖಮುನಿಗಳು ಮೆಚ್ಚುವುದಿಲ್ಲ. ಇಲ್ಲಿ ಇಂದ್ರನ ತಾಯಿಯ ಬೆಂಡೋಳೆಗಳನ್ನು ಭೌಮಾಸುರನು ತೆಗೆದುಕೊಂಡಿದ್ದನು. ತನ್ನ ಅವ್ಯಾಚ್ಯ ಕರುಣೆಯಿಂದ ಅವುಗಳನ್ನು ಇಂದ್ರನಿಗೆ ಹಿಂದಿರುಗಿಸಲು ಕೃಷ್ಣನು ಸ್ವರ್ಗಲೋಕಕ್ಕೆ ಹೋಗಿದ್ದ. ಇಂದ್ರನು ಬಹು ಸಂತೋಷದಿಂದ ಅವುಗಳನ್ನೆಲ್ಲ ಸ್ವೀಕರಿಸಿದ. ಆದರೆ ಕೃಷ್ಣನು ಸ್ವರ್ಗಲೋಕದಿಂದ ಒಂದು ಗಿಡವನ್ನು, ಪುಷ್ಪದ ಗಿಡ, ಅದನ್ನು ತೆಗೆದುಕೊಂಡಾಗ ಮಾತ್ರ ಇಂದ್ರನು ಅವನ ಜೊತೆ ಹೋರಾಡ್ಲಿಕ್ಕೆ ಸಿದ್ಧನಾದ. ಇದು ಇಂದ್ರನ ಸ್ವಾರ್ಥ. ಕೃಷ್ಣನ ಚರಣ ಕಮಲಗಳಲ್ಲಿ ತನ್ನ ತಲೆಯನ್ನಿಟ್ಟು ಇಂದ್ರನು ಪ್ರಾರ್ಥನೆ ಮಾಡ್ತಾನೆ. ತನ್ನ ಉದ್ದೇಶವು ಈಡೇರುತ್ತಲೇ ಅವನು ಬೇರೆ ವ್ಯಕ್ತಿ ಆಗ್ತಾನೆ. ಪ್ರಾಪಂಚಿಕ ಮನೋಧರ್ಮದ ಮನುಷ್ಯನ ರೀತಿ ಕೂಡ ಇದೇ ರೀತಿಯದು. ಅವರಿಗೆ ಸದಾ ತಮ್ಮ ಲಾಭದಲ್ಲಿಯೇ ಆಸಕ್ತಿ. ಯಾರಿಗೆ ಬೇಕಾದ್ರೂ ಆಗ್ಲಿ, ಯಾವ ಬಗೆಯ ಗೌರವವನ್ನಾದ್ರೂ ಅರ್ಪಿಸ್ತಾರೆ. ತಮ್ಮ ವೈಯಕ್ತಿಕ ಆಸಕ್ತಿ ಮುಗಿಯುತ್ತಲೇ ಆ ಸ್ನೇಹವನ್ನು ಬಿಟ್ಟೇ ಬಿಡ್ತಾರೆ ಅವರು. ಈ ಸ್ವಾರ್ಥ ಸ್ವಭಾವವು ಭೂಮಿಯ ಮೇಲಿನ ಶ್ರೀಮಂತ ವರ್ಗದಲ್ಲಿ ಮಾತ್ರವಲ್ಲ, ಇಂದ್ರ ಮತ್ತು ಇತರ ದೇವತೆಗಳಲ್ಲಿ ಕೂಡ ಇದು ಇದೆ. ಅತಿಯಾದ ಶ್ರೀಮಂತಿಕೆಯು ಮನುಷ್ಯನನ್ನು ಸ್ವಾರ್ಥಿಯನ್ನಾಗಿ ಮಾಡುತ್ತದೆ. ಸ್ವಾರ್ಥಿಯಾದವನು ಕೃಷ್ಣ ಪ್ರಜ್ಞೆಯನ್ನು ಅನುಷ್ಠಾನಕ್ಕೆ ತರುವುದಿಲ್ಲ. ನೋಡಿ, ಸುಖಮುನಿಗಳಂತಹ ಪರಮ ಭಕ್ತರು ಇದನ್ನು ಖಂಡಿಸ್ತಾರೆ. ಅತಿಯಾದ ಪ್ರಾಪಂಚಿಕ ಐಶ್ವರ್ಯವು ಮನುಷ್ಯನನ್ನು ಕೃಷ್ಣ ಪ್ರಜ್ಞೆಯ ಆ ಮುನ್ನಡೆಗೆ ಅನರ್ಹರನ್ನಾಗಿ ಮಾಡುತ್ತದೆ. ಈಗ ಇಂದ್ರನನ್ನು ಸೋಲಿಸಿದ ನಂತರ ಕೃಷ್ಣನು ಭೌಮಾಸುರನ ವಶದಿಂದ ಬಿಡಿಸಿಕೊಂಡು ತಂದ 16,100 ಹುಡುಗಿಯರನ್ನು ಮದುವೆ ಆಗಲು ಏರ್ಪಾಡು ಮಾಡ್ತಾನೆ. ತನ್ನನ್ನು 16,100 ರೂಪಗಳಲ್ಲಿ ವಿಸ್ತರಿಸಿಕೊಳ್ತಾನೆ. ಅವನು ಶುಭ ಮುಹೂರ್ತದಲ್ಲಿ ಅವರೆಲ್ಲರನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಏಕಕಾಲದಲ್ಲಿ ಮದುವೆ ಆಗ್ತಾನೆ. ಕೃಷ್ಣನೊಬ್ಬನೇ ದೇವೋತ್ತಮ ಪರಮಪುರುಷನು, ಬೇರೆ ಯಾರೂ ಅಲ್ಲ ಎನ್ನುವ ಸತ್ಯವನ್ನು ಅವನು ಇಲ್ಲಿ ತಿಳಿಸಿದ. ಕೃಷ್ಣನು ದೇವೋತ್ತಮ ಪರಮಪುರುಷ ಆದ ಕಾರಣ ಅವನಿಗೆ ಅಸಾಧ್ಯವಾದದ್ದು ಯಾವುದು ಕೂಡ ಇಲ್ಲ. ಅವನು ಸರ್ವಶಕ್ತ, ಸರ್ವವ್ಯಾಪ್ತಿ ಮತ್ತು ಅವ್ಯಯನು. ಆದ್ದರಿಂದ ಈ ಲೀಲೆಯಲ್ಲಿ ಆಶ್ಚರ್ಯಕರವಾದದ್ದು ಏನೂ ಇಲ್ಲ. ಕೃಷ್ಣನ 16,000ಕ್ಕೂ ಮೀರಿದ ಎಲ್ಲಾ ರಾಣಿಯರ ಅರಮನೆಗಳಿಗೂ ಯೋಗ್ಯವಾದ ಉಪವನಗಳು ಕೂಡ ಇದ್ದವು. ಪೀಠೋಪಕರಣಗಳು ಇದ್ದವು. ಎಲ್ಲಾ ಸಾಮಗ್ರಿಗಳು ಇದ್ದವು. ಪ್ರಪಂಚದಲ್ಲಿ ಇದಕ್ಕೆ ಹೋಲುವ ಬೇರೊಂದು ಸೃಷ್ಟಿಯೇ ಇರಲಿಲ್ಲ. ಶ್ರೀಮದ್ ಭಾಗವತದ ಈ ಕಥೆಗಳಲ್ಲಿ ಉತ್ಪ್ರೇಕ್ಷೆ ಇಲ್ಲ. ಕೃಷ್ಣನ ಎಲ್ಲಾ ರಾಣಿಯರು ಸಿರಿದೇವತೆಯಾದ ಲಕ್ಷ್ಮಿಯ ವಿಸ್ತರಣೆಗಳು. ಕೃಷ್ಣನು ಅವರೊಡನೆ ಬೇರೆ ಬೇರೆ ಅರಮನೆಗಳಲ್ಲಿ ವಾಸಿಸುತ್ತಿದ್ದ. ಸಾಮಾನ್ಯ ಮನುಷ್ಯನು ತನ್ನ ಹೆಂಡತಿಯೊಡನೆ ನಡೆದುಕೊಳ್ಳುವಂತೆಯೇ ಕೃಷ್ಣನು ಅವರೊಡನೆ ನಡೆದುಕೊಳ್ತಿದ್ದ. ಇಲ್ಲಿ ದೇವೋತ್ತಮ ಪರಮಪುರುಷ ಕೃಷ್ಣ 16,000 ಅರಮನೆಗಳಲ್ಲಿ 16,000ಕ್ಕೂ ಹೆಚ್ಚು ಮಂದಿ ಹೆಂಡತಿಯನ್ನು ಏಕಕಾಲದಲ್ಲಿ ಮದುವೆಯಾಗಿ ತನ್ನ ಅಸಾಧಾರಣ ಶ್ರೀಮಂತಿಕೆಯನ್ನು ಮೆರೆದರೂ ಅವನು ಸಾಮಾನ್ಯ ಮನುಷ್ಯನ ಪಾತ್ರವನ್ನೇ ನಟಿಸುತ್ತಿದ್ದ. ಅದನ್ನು ನಾವು ನೆನಪಿಡ್ಬೇಕು. ಅವರೊಡನೆ ಸಾಮಾನ್ಯ ಮನುಷ್ಯನಂತೆಯೇ ನಡೆದುಕೊಳ್ತಾನೆ. ಸಾಮಾನ್ಯ ಕುಟುಂಬಗಳಲ್ಲಿ ಗಂಡ ಹೆಂಡತಿಯರ ನಡುವೆ ಇರಬೇಕಾದ ಸಂಬಂಧವನ್ನೇ ಕಟ್ಟುನಿಟ್ಟಾಗಿ ಅವನು ಪಾಲಿಸ್ತಾ ಇದ್ದ. ಆದುದರಿಂದ ಪರಬ್ರಹ್ಮನ್ ಅಂತ ದೇವೋತ್ತಮ ಪುರುಷನ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳುವುದೇ ಬಹಳ ಕಷ್ಟ. ಬ್ರಹ್ಮ ಮತ್ತು ಇತರ ದೇವತೆಗಳಿಗೂ ಕೂಡ ಪ್ರಭುವಿನ ಈ ದಿವ್ಯ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಆಯಿತು. ಇನ್ನು ಕೃಷ್ಣನ ಪತ್ನಿಯರು ಎಷ್ಟು ಸೌಭಾಗ್ಯವತಿಯರೆಂದರೆ ಅವರು ಆ ಪರಮ ದೇವೋತ್ತಮ ಪರಮ ಪುರುಷನನ್ನೇ ಪತಿಯನ್ನಾಗಿ ಪಡೆದಿದ್ದಾರೆ. ಆದರೆ ಅವರ ಪತಿಯ ವ್ಯಕ್ತಿತ್ವವನ್ನು ಬ್ರಹ್ಮನಂತಹ ದೇವತೆಗಳಿಗೂ ಕೂಡ ಅರಿಯಲಿಕ್ಕೆ ಆಗ್ಲಿಲ್ಲ. ದೇವೋತ್ತಮ ಪರಮ ಪುರುಷನನ್ನು ಮದುವೆಯಾದದ್ದು ಕೃಷ್ಣನ ಹೆಂಡತಿಯರ ಅದೃಷ್ಟ. ಗಂಡ ಹೆಂಡತಿಯರಾಗಿ ಅವರ ನಡವಳಿಕೆಯಲ್ಲಿ ಕೃಷ್ಣನು ಅವನ ಹೆಂಡತಿಯರು ಮುಗುಳ್ನಗೆ ನಗುವುದು, ಮಾತನಾಡುವುದು, ತಮಾಷೆ ಮಾಡುವುದು, ಆಲಂಗಿಸಿಕೊಳ್ಳುವುದು ಇತ್ಯಾದಿಗಳೆಲ್ಲವನ್ನು ಮಾಡುತ್ತಿದ್ದ. ಅವರ ದಾಂಪತ್ಯ ಬಾಂಧವ್ಯವು ಸದಾ ಬೆಳೆಯುತ್ತಲೇ ಹೋಗ್ತದೆ. ಹೀಗೆ ಕೃಷ್ಣನು ಅವನ ರಾಣಿಯರು ಕೂಡ ತಮ್ಮ ಗೃಹಸ್ಥ ಜೀವನದಲ್ಲಿ ಅಲೌಕಿಕ ಸುಖವನ್ನು ಅನುಭವಿಸಿದರು. ಪ್ರತಿಯೊಬ್ಬ ರಾಣಿಯ ಸೇವೆಗಾಗಿಯೇ ಸಾವಿರಾರು ಮಂದಿ ಸೇವಕರು ಇದ್ರು. ಒಬ್ಬೊಬ್ಬರಿಗೆ ಸಾವಿರಾರು, 110, 16,100 + 8 ಎಲ್ಲಾ ರಾಣಿಯರಿಗೂ ಕೂಡ
ನೂರಾರು ಮಂದಿ ಸೇವಕರು. ರಾಣಿಯರು ತಾವೇ ಸ್ವತಃ ಕೃಷ್ಣನ ಸೇವೆಯನ್ನು ಕೂಡ ಮಾಡ್ತಿದ್ರು. ಕೃಷ್ಣನು ಅರಮನೆಯನ್ನು ಪ್ರವೇಶಿಸಿದಾಗ ಪ್ರತಿಯೊಬ್ಬ ರಾಣಿಯು ತಾನೇ ಅವನನ್ನು ಸ್ವಾಗತಿಸಿದ್ಲು. ಅವನನ್ನು ಯೋಗ್ಯವಾದ ಮಂಚದ ಮೇಲೆ ಕೂಡಿಸಿ ಪೂಜೆಯ ಹಲವಾರು ವಸ್ತುಗಳನ್ನು ಅರ್ಪಿಸ್ತಾರೆ. ಗಂಗಾ ಜಲದಿಂದ ಅವರ ಚರಣ ಕಮಲಗಳನ್ನು ತೊಳೆದು ತಾಂಬೂಲವನ್ನು ನೀಡಿ ಕಾಲುಗಳನ್ನು ಒತ್ತುವುದರಲ್ಲಿ ನಿರತರಾಗುತ್ತಿದ್ರು. ಹೀಗೆ ಮನೆಯಿಂದ ದೂರವಿದ್ದು ಆಗುವ ಆಯಾಸವನ್ನು ಅವರು ಪರಿಹರಿಸುತ್ತಿದ್ರು. ಅವನಿಗೆ ಸೊಗಸಾಗಿ ಗಾಳಿ ಬೀಸಿ ಸುಗಂಧಮಯವಾದ ಪುಷ್ಪ ತೈಲವನ್ನು ನೀಡಿ ಹೂಮಾಲೆಗಳಿಂದ ಅವನನ್ನು ಅಲಂಕರಿಸಿ ಅವನ ಕೂದಲುಗಳನ್ನು ಬಾಚಿ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಹೇಳಿ ತಾವೇ ಅವನಿಗೆ ಸ್ನಾನ ಮಾಡಿಸಿ ಮತ್ತು ರುಚಿ ರುಚಿಯಾದ ಅಡಿಗೆಯನ್ನು ಬಡಿಸಿ ಪ್ರತಿಯೊಂದಕ್ಕೂ ಅವರೇ ಗಮನ ಕೊಡುತ್ತಿದ್ರು. ಇವೆಲ್ಲವನ್ನು ಪ್ರತಿ ರಾಣಿಯು ತಾನೇ ಮಾಡುತ್ತಿದ್ದಳು. ಅವರು ಸೇವಕಿಯವರಾರಿಗೂ ಕಾಯುತ್ತಿರಲಿಲ್ಲ. ಎಂದರೆ ಕೃಷ್ಣ ಮತ್ತು ಅವನ ಬೇರೆ ಬೇರೆ ರಾಣಿಯರ ಗೃಹಸ್ಥ ಜೀವನವೇ ಆದರ್ಶವಾಗಿತ್ತು. ಇಲ್ಲಿ ಆಗಿದ್ರೆ ಮನುಷ್ಯರಾಗಿದ್ರೆ ರಾಣಿ ನಾನು ಸೇವಕರೇ ಮಾಡಿ ಅಂತ ಹೇಳ್ತಿದ್ದೇವೇನು? ಹರೇ ಕೃಷ್ಣ. ಇಲ್ಲಿ ಭೌಮಾಸುರನ ಉದ್ಧಾರ ಎಂಬ 58ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ. ಇನ್ನೆಷ್ಟು ನಿಮಿಷ ಉಂಟು? ಆಯ್ತೇನು, 3 ನಿಮಿಷ ಇರುದು. ಓಕೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि भक्त वृंद की जय. नामाचार्य हरिदास ठाकुर की जय. माताजी अटेंडेंस ಶ್ರೀಲ ಪ್ರಭುಪಾದ की जय. ಅಟೆಂಡೆನ್ಸ್ ಬರ್ಲಿಲ್ಲವಾ? ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಟೆಂಡೆನ್ಸ್ ಪುನಃ ಆಗ್ತೇನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಈಗ ಹೇಳಿ, ನಾನು ಏನು ಹೇಳುದು ಇತ್ತು ಆಗ ಕ್ಲಾಸಿನ ಮಧ್ಯದಲ್ಲಿ ಟೊಮೆಟೊ ಮೊನ್ನೆ ಕೃಷ್ಣ. ಕಾರ್ ಮೊನ್ನೆ ಎತ್ಕೊಂಡ್ರೆ ಅವಟಕ್ ಮದುವೆ ಉಂಡ. ಹರೇ ಕೃಷ್ಣ. ಕ್ಲಾಸಿನ ಮಧ್ಯದಲ್ಲಿ ಏನೋ ಹೇಳಿದ್ರಲ್ಲ ಮಾತಾಜಿ, ಶಾಂತಿ ರೂಪಿಣಿ ಮಾತಾಜಿ. ಮದುವೆ ಫೋಟೋ వచ్చింದ ಅನ್ನೋದು ಮ್ಯೂಟ್ ಮಾಡ್ಕೊಳ್ಳಿ. ಶಾಂತಿ ರೂಪಿಣಿ ಮಾತಾಜಿ, ಮಧ್ಯದಲ್ಲಿ ಏನೋ ಹೇಳಿದ್ರಿ ನೀವು, ಏನದು? ಅಯ್ಯೋ ಕೃಷ್ಣ. ಕೃಷ್ಣ. ಎಲ್ಲರೂ ಕೇಳಿ, ಮನೆಯಲ್ಲಿ ಆಗುವ ಗಲಾಟೆ ನಮ್ಗೆ ಅರ್ಥ ಆಗಲ್ಲ ಬಿಡಿ ಮಾತಾಜಿ. ಭೌಮಾಸುರನ ಉದ್ಧಾರ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಶತಕೋಟಿ ಯಜ್ಞಕ್ಕೆ ಜಾಯಿನ್ ಆಗಿ ಮಾತಾಜಿ ಹರೇ ಕೃಷ್ಣ. ಏನ್ ಮಾತಾಜಿ? ನಂಗೆ ಅರ್ಥ ಆಗ್ಲಿಲ್ಲ, ಏನು ಹೇಳಿ? ಶತಕೋಟಿ ಯಜ್ಞದ್ದು ಲಿಂಕ್ ಹಾಕಿದ್ದಾರೆ BG18 ನಲ್ಲಿ. ಗ್ರೂಪ್ ಗೆ ಹಾಕಿ ಜಾಯಿನ್ ಆಗ್ಬೇಕು ಎಲ್ಲರೂ. ಜಪ ಮಾಡಿ ಮೆಸೇಜ್ ಮಾಡಿ. ಪ್ರಭುಜಿ ಅಟೆಂಡೆನ್ಸ್ ಅಬ್ಸ್ಟ್ರಾಕ್ಟ್ ಪುನಃ ಹಾಕಿದೆ ನೋಡಿ. ಹಾಕಿದ್ದೀನಿ ಮತ್ತೆ ಅಟೆಂಡೆನ್ಸ್ ಹಾಕಿದ್ದೀನಿ. ಅದು ಇದು ಶತಕೋಟಿ ಕೇಳಬೇಕಿತ್ತು. ಅಲ್ಲ ಅಂದ್ರೆ ಮಾತಾಜಿ ನಾವು ಬೆಳಗ್ಗೆ ಮಾಡ್ತೀವಿ. ಒಬ್ಬೊಬ್ಬರೇ ಮಾತನಾಡಿ ಅರ್ಥ ಆಗುದಿಲ್ಲ, ಎಲ್ಲರೂ ಮಾತನಾಡಿದ್ರೆ. ಪ್ರಭುಜಿದಾಗ್ಲಿ. ಹೇಳಿ ಪ್ರಭುಜಿ. ಮತ್ತೆ ಅದೇ ಜಪಕೋಟಿ ಗೆಲ್ಲಿದ್ರಲ್ಲ ಶತಗಳು, ಅದು ಅಂದ್ರೆ ನಾವು ಬೆಳಗ್ಗೆ ಮಾಡ್ತೀವಿ ಅಂದ್ರೆ ಬೆಳಗ್ಗೆ ಹಾಕ್ಬೇಕಾ ಟೈಮಿಂಗ್? ನಾವು ಎಲ್ಲಿ ಸಬ್ಮಿಟ್, ಯಾರಿಗೆ ಹೆಂಗ್ ಸಬ್ಮಿಟ್ ಸಪರೇಟ್ ಗ್ರೂಪ್ ಮಾಡಿದಾರ, ಏನ್ ಮಾಡಿದಾರ? ಟೋಟಲ್ ಆ ದಿವಸ ಎಷ್ಟು ಮಾಡ್ತೀರಾ ಅದನ್ನ ಹಾಕ್ಲಿಕ್ಕೆ. ಅಲ್ಲ ಅಂದ್ರೆ ಎಲ್ಲಿ ಹಾಕ್ಬೇಕು? ಪೋಸ್ಟ್ ಎಲ್ಲಿ ಮಾಡ್ಬೇಕು? ಗ್ರೂಪ್ ಅಲ್ಲಿ ಹಾಕ್ಬೇಕಾ ಅಥವಾ ಏನ್ ಗ್ರೂಪ್ ಮಾಡಿದಾರ, ಏನ್ ಮಾಡಿದಾರೆ? ಅದು ಸಪರೇಟ್ ಗ್ರೂಪ್ ಮಾಡಿದಾರ? ವಾಟ್ಸ್ಆಪ್ ಗ್ರೂಪ್ ಇದೆ, ನೀವು ಆ ಗ್ರೂಪಿಗೆ ಅವ್ರು ಇರ್ಬೇಕು. BG18 ನಲ್ಲಿ ಅವ್ರು ಕೋ-ಹೋಸ್ಟ್ ಎಲ್ಲ ಮಾಡ್ತಿದ್ರ. ಈಗ BG18 ನಲ್ಲಿ ಇದೆ ಅದು. ಹೌದು, ಎಲ್ಲರೂ ಜಾಯಿನ್ ಆಗಿದ್ದಾರೆ. 400 ಜನ ಜಾಯಿನ್ ಆಗಿದ್ದಾರೆ. ನಾನು ಸೇರ್ಕೊಂಡಿದ್ದೇನೆ. ಅದ್ ಹಾಕುದು ಹೇಗೆ? ಜಪ ಎಷ್ಟು ಮಾಡಿದೆ ಅಂತ ಹಾಕುದು ಹೇಗೆ? ಜಪ ಇಷ್ಟ ಆಗಿದೆ ಅಂತ ನಿಮ್ಮ ಇದು ಇಷ್ಟು ಜಪ ಇವತ್ ಮಾಡಿದ್ದೇನೆ ಅಂತ ಹಾಕುದು. ನಿಮ್ಮ ಹೆಸರಲ್ಲಿ ಆಟೋಮೆಟಿಕ್ ಅದು ಹೋಗ್ತದೆ. ಅದ್ರೊಳಗೆ ಅಡ್ಮಿನ್ ಅಷ್ಟೇ ಇದೆ. ಇಲ್ಲಿ ಏನು ನಾನು ಕೊಟ್ಟಿದ್ದಾರೆ? ಸೇರ್ಕೊಂಡಿದ್ದೇನೆ, ಅದ್ರೊಳಗೆ ಅಡ್ಮಿನ್ ಅಷ್ಟೇ ಇದೆ ಮಾತಾಜಿ. ಯಾರು ಏನು ಅರ್ಥ ಆಗ್ತಾ ಇಲ್ಲ ಮಾತಾಜಿ. ಇಷ್ಟರವರೆಗೆ ಯಾರು ಏನು ಅರ್ಥ ಆಗಲ್ಲ ಹೆಂಗ್ ಮಾಡೋದು ಅಂತ. ಇಷ್ಟರವರೆಗೆ ಯಾರು ಮಾತಾಜಿ ನೀವು ಇದ್ದೀರಲ್ಲ ಅದ್ರೊಳಗೆ. ಅಡ್ಮಿನ್ ಸೆಂಡ್ ಅಷ್ಟೇ ಇದೆ, ನಾವು ಕಳಿಸ್ಲಿಕ್ಕೆ ಆಗಲ್ಲ ಅದ್ರೊಳಗೆ. ನಾನ್ ಸೇರ್ಕೊಂಡಿದ್ದೇನೆ ಅದ್ರೊಳಗೆ. ನಾಮಿಷ್ಟ ಪ್ರಭುಜಿ ಇದ್ದಾರೆ ನೋಡಿ ಇಲ್ಲಿ ಪ್ಲೀಸ್
Satakoti Naman Yajna, and ask your students to actively participate by registering on above form. Please share in your groups. ಈ ಫಾರ್ಮ್ ನಾನೀಗ ನಿಮ್ಮ ಲಿಂಕಿಗೆ ಹಾಕ್ತೇನೆ, ಆ ಫಾರ್ಮ್ ಅನ್ನು ಭರ್ತಿ ಮಾಡಿ ಏನಂತ ಆಯ್ತು ಗೊತ್ತಿಲ್ಲ. ಮಾತಾಜಿ. ಆಯ್ತು ಮಾತಾಜಿ. ಮತ್ತೆ ವಾಟ್ಸಪ್ಪಿಗೆ ವಾಟ್ಸಪ್ ನಾನು ಗ್ರೂಪ್ ವಾಟ್ಸಪ್ ಲಿಂಕಿಗೆ ಜಾಯಿನ್ ಆಗಿದ್ದೇನೆ, ಆದ್ರೆ ಅದ್ರೊಳಗೆ ಅಡ್ಮಿನ್ ಸೆಂಡ್ ಅಷ್ಟೇ ಇದೆ. ಮಾತಾಜಿ ಅದು ಜ್ಯೋತಿ ಲಕ್ಷ್ಮಿ ಮಾತಾಜಿನ ಕೇಳುವ. ಅದು ಅವರು ಹೇಳಿದ್ದಾರೆ, ಒಟ್ಟಾಸಿ ನೀವು ಈಗ ಬರ್ದಿಡಿ. ನಾನು ಕೇಳಿದಕ್ಕೆ ಹೇಳಿದ್ರು ಅವರೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ, ಯಾವಾಗ ಕೇಳ್ತಾರೆ ಆವಾಗ ನಾವು ಹಾಕ್ಬೇಕು. ಆಯ್ತು ಮಾತಾಜಿ. ನೀವು ದಿನ ಎಷ್ಟು ಮಾಡಿದ್ದೀರಿ ಮೊನ್ನೆಯಿಂದ, ಯಾವಾಗ ಕೃಷ್ಣಾಷ್ಟಮಿಯ ದಿವಸದಿಂದವ ಅಂತ, ಅಥವಾ ನಮ್ಮದು ಅಲ್ಲಿ ಬ್ರಹ್ಮೋತ್ಸವ 16 ರೌಂಡ್ ಮಾಡ್ತೀಯಲ್ಲ ಮಾತಾಜಿ ಡೈಲಿ? 16 ರೌಂಡ್ ಅದನ್ನ ಬರ್ದಿಟ್ಕೊಳ್ಳಿ ಮಾತಾಜಿ. ಆಯ್ತು ಮಾತಾಜಿ. ಮಾಡಿ ಅಂತ ಹೇಳುದು. ಡೇಟ್ ವೈಸ್ ಬರ್ದಿಟ್ಕೊಳ್ಳಿ. ಶತಕೋಟಿ ಹಾಕ್ಲಿಕ್ಕೆ ಇದೆ ಅದಕ್ಕೆ. ಆಯ್ತು ಎಲ್ಲರದು ಕೂಡಿ ಸ್ವಲ್ಪ ಜಾಸ್ತಿಯೇ ಮಾಡಿ ಟೈಮ್ ಇದ್ರೆ. ಆಯ್ತು ಮಾತಾಜಿ. ಮಾತಾಜಿ ಅದು ಹೋಗಲ್ಲ ಮಾತಾಜಿ, ಎಲ್ಲ ಫಿಲ್ಅಪ್ ಮಾಡಿದ್ಮೇಲೆ ಮಾತಾಜಿ ಇದು ಶತಕೋಟಿದು ಫಿಲ್ಅಪ್ ಮಾಡಿ ಬರ್ತ್ಡೇದು ಬಂತು. ಮಾತಾಜಿ ಇದೇನು ಅಂತ ಅರ್ಥ ಆಗ್ಲಿಲ್ಲ ಮಾತಾಜಿ. ಅದೆಲ್ಲ ಬರ್ತ್ಡೇ ನೋಡೋಣ. ಯಾರು ಮಾತಾಜಿ? ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಈಗ ನಾನು ಬೆಳಗ್ಗೆ ಮಂಗಳಾರತಿ ಆದ್ಮೇಲೆ 5:10, 5:15ರಿಂದ 7 ಗಂಟೆವರೆಗೆ ಮಾಡ್ತೀವಿ. ಕೆಲವೊಂದ್ಸಲ ನಾನು ಒಂದು 10 ನಿಮಿಷ ಅಥವಾ 20 ನಿಮಿಷ ಮುಂದೆ 10 ರೌಂಡ್ 16 ರೌಂಡ್ ಆಗ್ಲಿಲ್ಲ ಅಂದ್ರೆ 10 ರೌಂಡ್ ಅಥವಾ 12 ರೌಂಡ್ ಆಗಿರುತ್ತೆ. ಆಮೇಲೆ ನಾನು ಮಧ್ಯಾಹ್ನ ಮಾಡ್ತೀನಿ. ಅದನ್ನ ಮಧ್ಯಾಹ್ನ ಸಬ್ಮಿಟ್ ಮಾಡ್ಬೇಕಾ, ನಿಮ್ಗೆ ಹೇಳ್ಬೇಕಾ ಅಥವಾ ಬೆಳಗಿನ ಒಂದೇ ಟೈಮ್? ದಿನದಲ್ಲಿ ನೀವು ಭರ್ತಿ ಮಾಡಿ ಪ್ರಭುಜಿ, ನಿಮ್ಮ ದಿನದಲ್ಲಿ ನಿಮ್ಗೆ ಎಷ್ಟಾಗ್ತದೆ ಅಷ್ಟು ಎಲ್ಲ ಭರ್ತಿ ಮಾಡಿ. ಜಾಸ್ತಿ ಪರ್ಟಿಕ್ಯುಲರ್ ಟೈಮಿಂಗ್ ಇದೆನಾ ಅಥವಾ ಒಂದೇ ಸಲ ಸಬ್ಮಿಟ್ ಮಾಡ್ಬೇಕಾ ಮತ್ತೆ ಮಾಡ್ಬೇಕಾ? ಹಿಂಗ ಅದಕ್ಕೆ ಒಂದೇ ಸಲ ಪ್ರಭುಜಿ ಆ ದಿವಸದ್ದು ಬರ್ದಿಡಿ. ನೀವ್ ಎಷ್ಟು ಮಾಡಿದಷ್ಟು ಒಳ್ಳೇದು, ಯಾವಾಗ ಬೇಕಾದ್ರೂ. ಅಲ್ಲ, ನಾನು 16 ರೌಂಡ್ ಅಂತೂ ಮಾಡ್ತೀನಿ ಮಾತಾಜಿ. 16 ರೌಂಡ್ ಇಲ್ಲ. ಈಗ ನಾನು ಬೆಳಗ್ಗೆ ಮಂಗಳಾರತಿಗೆ ಎದ್ದಿರ್ತೀವಿ. ಮಂಗಳಾರತಿ ಆದ್ಮೇಲೆ ಜಪ ಸ್ಟಾರ್ಟ್ ಆದ್ಮೇಲೆ ನಾನು ಏನ್ ಮಾಡ್ತೀನಿ, ಜಪ ಆನ್ಲೈನ್ ದಾಗ ಜಾಯಿನ್ ಆಗೋದಿಲ್ಲ, ನಾನು ಮಾಡ್ತೀನಿ. ಆಮೇಲೆ 16 ಡೈಲಿ ಮ್ಯಾಕ್ಸಿಮಮ್ ಅಂತೂ ಡೈಲಿ 16 ರೌಂಡ್ ಮುಗಿಸೇ ಬಿಡ್ತೀವಿ. 7 ಗಂಟೆ ಒಂದವರೆಗೆ ಮುಗಿಸಿರ್ತೀನಿ. ಕೆಲವೊಂದ್ಸಲ ಒಂದು ಏನೋ ಕಾಲ್ ಬಂತು, ಏನೋ ಬಂತು ಎಮರ್ಜೆನ್ಸಿ ಇದ್ದಾಗ ಒಂದು 2-3 ರೌಂಡ್ ಕಡಿಮೆ ಆಗಿರುತ್ತೆ. ಅದು ನಾನು ಮಧ್ಯಾಹ್ನ ಮಾಡ್ತೀನಿ. ಸೊ ಈಗ ನಾನು ಸಬ್ಮಿಟ್ ಮಾಡುವಾಗ ಅದನ್ನ ಬೆಳಗ್ಗಿಂತ ಅಷ್ಟೇ ಸಬ್ಮಿಟ್ ಮಾಡ್ಲಾ ಅಥವಾ ಮಧ್ಯಾಹ್ನ ಮಾಡಿದ ಅದನ್ನ ಕೌಂಟ್ ಮಾಡ್ಬೇಕಾ? ಪ್ರಭುಜಿ ಇಡೀ ದಿವಸದ್ದು ಒಟ್ಟಿಗೆ ಮಾಡ್ಲಿಕ್ಕೆ ಬೆಳಿಗ್ಗೆ ಸಾಯಂಕಾಲ. ಓಕೆ ಮಾತಾಜಿ, ಅಂದ್ರೆ ನಾವು ಬೆಳಗ್ಗೆ ಮಾಡ್ಬೇಕಂತಲ್ಲ, ಸಾಯಂಕಾಲ ಈ ಟೈಮಿಗೆ ನಾನು ಈ ಕೃಷ್ಣ ಕ್ಲಾಸ್ ಮಾಡಬಹುದು, ಪೋಸ್ಟ್ ಮಾಡಬಹುದಲ್ಲ? ಪ್ರಭುಜಿ ಅದನ್ನು ಮಾಡಬಹುದಲ್ಲ? ಓಕೆ ಮಾತಾಜಿ. ಓಕೆ ಮಾತಾಜಿ. ಓಕೆ ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇನ್ನು ಬೇರೆ ಯಾರಿಗಾದ್ರೂ ಅದ್ರ ಬಗ್ಗೆ ಕೇಳಲಿಕ್ಕೆ ಇದೆಯಾ? ನೋಡಿ, ಫಾರ್ಮ್ ಕಳಿಸಿದೆ, ಅದನ್ನು ಫಿಲ್ಅಪ್ ಮಾಡಿ ಎಲ್ಲರೂ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹೇಳಿ. ಇದೇ ಲಿಂಕ್ ಅಲ್ಲಿ ಇದೆಯಾ ಮಾತಾಜಿ ಫಾರಮ್? ಹೌದೌದು, ಹಾಕಿದೆ ನೋಡಿ, ಲಿಂಕಿಗೆ ಹಾಕಿದೆ. ನಿಮ್ಗೆ ಗೊತ್ತಾಗದಿದ್ರೆ ಮನೆಯಲ್ಲಿ ಕೇಳಿ ಆದ್ರೂ ಆ ಫಾರ್ಮ್ ಅನ್ನು ಫಿಲ್ಅಪ್ ಮಾಡಿ. ಏನ್ ಮಾತಾಜಿ? ಲಕ್ಷ್ಮಿ ಮಾತಾಜಿ. ಮಾತಾಜಿ ಇದೇ ಲಿಂಕ್ ಅಲ್ಲಿ ಆದ್ಮೇಲೆ ಒಂದು ಫಾರ್ಮ್ ಫಿಲ್ ಮಾಡ್ಬೇಕಾ? ಫಾರ್ಮ್ ಲಿಂಕ್ ಅಲ್ಲಿ ನಾನು ಈಗ ಲಿಂಕ್ ಅಲ್ಲಿ ಹಾಕಿದೆ ಅಲ್ಲ ಮಾತಾಜಿ, ಅದೇ ಫಾರ್ಮ್ ಅನ್ನು ಫಿಲ್ ಮಾಡಿ. ಅದು ಅಟೆಂಡೆನ್ಸ್ ಫಾರ್ಮ್ ಅಲ್ವಾ? ಅಲ್ಲ ಮಾತಾಜಿ, ಈಗ ಲಿಂಕಿಗೆ ಹಾಕಿದ್ದೇನೆ. ಕೃಷ್ಣ ಬುಕ್ ರೀಡಿಂಗ್ ಬುಕ್ ಇದೆಯಲ್ಲ, ಅದಕ್ಕೆ ಹಾಕಿದೆ. ಯಾಕಂದ್ರೆ ನೀವು ಅಲ್ಲದೆ ಬೇರೆಯವರು ಈಗ ಇವತ್ತು ಬರದಿದ್ದವರೆಲ್ಲ ಇದ್ರೆ ಅದಕ್ಕೆ ನಾನು ಅದಕ್ಕೆ ಹಾಕಿದೆ. ಹಾಕಿದೀನಿ ಮಾತಾಜಿ ನಾನು. ಈಗ ಚಾಟಲ್ ಹಾಕಿದೀರಾ ಮಾತಾಜಿ? ಚಾಟಲ್ಲಿ ಹಾಕ್ಲಿಲ್ಲ ಮಾತಾಜಿ, ನಿಮ್ಮ ಕೃಷ್ಣ ಬುಕ್ ರೀಡಿಂಗ್ ಗುಂಪು ಉಂಟಲ್ಲ ಅದಕ್ಕೆ ಹಾಕಿದೆ. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ? ಹೌದು, ನೋಡ್ತೀನಿ ಮಾತಾಜಿ. ಹರೇ ಕೃಷ್ಣ. ಚಾಟಲ್ಲೂ ಇದೆ ಮಾತಾಜಿ, ಪರಮ ಮಂಗಳ ಮಾತಾಜಿ ಹಾಕಿದ್ದಾರೆ. ಚಾಟಲ್ಲಿ ಅವರು ಹಾಕಿದ್ದಾರೆ.
ಓಕೆ, ಎಂಡ್ ಮಾಡ್ಲಾ? ಹಾ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು. ಮಾತಾಜಿ.